Maestro Productions presents in association with Namma TV, hence Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Merger Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner for Office Mall, Costume Partner Off Limits, Web Partner NewsKarnataka.com. Here we go. चाहे खुशियाँ हो या गम, चलो दुनिया बुला दे हम, खुल के है जीना अब धूम धाम से। चलो आओ नच के दिखा, नच नच के सबको हिला, बनना है एक पहचान, कर दे फैसला। ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ನೋಡುವಂತ ಎಲ್ಲ ವೀಕ್ಷಕರಿಗೆ ನಮ್ಮ ಟಿವಿ ಹಾಗೂ ಮೇಸ್ಟ್ರೋ ಪ್ರೊಡಕ್ಷನ್ಸ್ ಜೊತೆಯಾಗಿ ಮಾಡುವಂತ ಕರಾವಳಿ ಕರ್ನಾಟಕದ ಓಪನ್ ಟು ಆಲ್ ಅತಿ ದೊಡ್ಡ ಗ್ರೂಪ್ ಡಾನ್ಸ್ ರಿಯಾಲಿಟಿ ಶೋ ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಡಾನ್ಸ್ ಅಂತ ಹೇಳಿದ್ರೆ ಇದು ಅಂತಿಂತ ಡಾನ್ಸ್ ಅಲ್ಲ, ಡಾನ್ಸ್ಗೂ ಕೂಡ ಡೆಫಿನೇಷನ್ ಇದೆ. ಡಿ ಅಂದ್ರೆ ಡೇರ್, ಎ ಅಂದ್ರೆ ಆಟಿಟ್ಯೂಡ್, ಎನ್ ಅಂದ್ರೆ ನ್ಯೂ, ಸಿ ಅಂದ್ರೆ ಕ್ರಿಯೇಟಿವಿಟಿ, ಇ ಫಾರ್ ಎಕ್ಸ್ಪ್ರೆಷನ್ಸ್, ಅದರ ಜೊತೆಗೆ ಎಂಟರ್ಟೈನ್ಮೆಂಟ್ ಇರುವಂತಹ ಒಂದು ಶೋ ಡೇರ್ ಟು ಡಾನ್ಸ್. ಸೊ ಈ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಅದೆಷ್ಟೋ ತಂಡಗಳು, ಬರೀ ನಮ್ಮ ಕರಾವಳಿಯ ತಂಡಗಳು ಮಾತ್ರ ಅಲ್ಲ, ಮಡಿಕೇರಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಇವರೆಲ್ಲರೂ ಕೂಡ ಇಲ್ಲಿವರೆಗೂ ತಮ್ಮ ಟ್ಯಾಲೆಂಟ್ನ, ತಮ್ಮ ಡೇರ್ನ, ತಮ್ಮ ಡಾನ್ಸ್ನ ತೋರಿಸಿ ಇವತ್ತು ಸೆಮಿಫೈನಲ್ ಹಂತಕ್ಕೆ ಕಾಲನ್ನು ಇಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಬೇರೆ ತಂಡಗಳ ಜೊತೆಗೆ ಈ ವೇದಿಕೆಯಲ್ಲಿ ಕಾದಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಡೇರ್ ಟು ಡಾನ್ಸ್ನ ಇಷ್ಟೂ ತಂಡಗಳು ಕೂಡ ಡೇರಿಂಗ್ ಇರೋರು, ಹಾಗೆ ಡಾನ್ಸನ್ನು ಕಲ್ತಿರೋರೆ. ಆದರೆ ಇವರು ಮಾಡುವಂತಹ ಪ್ರತಿಯೊಂದು ಪರ್ಫಾರ್ಮೆನ್ಸ್ಗಳಲ್ಲೂ ಕೂಡ ತಪ್ಪನ್ನು ಒತ್ತಿ ಹಿಡಿದು ಅವರಿಗೆ ಎಲ್ಲೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಚಾನ್ಸಸ್ ಇದೆಯೋ ಅದನ್ನು ಹೇಳಿಕೊಡ್ತಾ ಅವರ ಡಾನ್ಸ್ ಭವಿಷ್ಯವನ್ನು ಭದ್ರ ಮಾಡ್ತಾ ಇರುವಂತಹ ನಮ್ಮ ಈ ಶೋನ ಜಡ್ಜಸ್ಗಳು. ಇವರು ಕಲಾವಿದರು, ಕರಾವಳಿಯವರು, ಆದರೆ ಇವರು ಸದ್ಯಕ್ಕೆ ಈಗ ಸ್ಯಾಂಡಲ್ವುಡ್ ಆ್ಯಂಡ್ ಬಾಲಿವುಡ್ನಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಮಂಗಳೂರಲ್ಲಿ ಹುಟ್ಟಿದವರು ಇದೀಗ ಬೆಂಗಳೂರು, ಮುಂಬೈ ಹಾಗೆ ಹೊರದೇಶಗಳಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿರೋರು. So let's welcome our three judges, Kishore, Sanjay sir and Pooja Shetty. ಅದರ ಜೊತೆಗೆ ಹಿರಿಯರು ಹೌದು, ನಮ್ಮ ಶೋನ ಒಂದು ಕಳೆ ಕೂಡ ಹೌದು. So please welcome our super guru Deepali Kambatkoone. चाहे खुशियाँ हो या गम, चलो दुनिया बुला दे हम, खुल के है जीना अब धूम धाम से। चलो आओ नच के दिखा, नच नच के सबको हिला, बनना है एक पहचान, कर दे फैसला। ವೆಲ್, ಹೆಮ್ಸ್ ಡೇ ಟು ಡಾನ್ಸ್ನ 3 ಜಡ್ಜಸ್ಗಳು, ಅದರ ಜೊತೆಗೆ ನಮ್ಮ ಸೂಪರ್ ಗುರು ಕೂಡ ಬಂದಿದ್ದಾರೆ. ಸೆಮಿಫೈನಲ್ ರೌಂಡಲ್ಲಿ ಇದ್ದೀವಿ, ಇನ್ನೂ ಕಾಂಪಿಟೇಷನ್ ಕಷ್ಟ ಆಗ್ತಾ ಇದೆ. ಅದೇ ರೀತಿ ನಿಮಗೆ ಜಡ್ಜ್ಮೆಂಟ್ ಕೊಡೋದಕ್ಕೂ ನೀವು ಪ್ಯಾರಾಮೀಟರ್ಸ್ನ ತುಂಬ ಕಷ್ಟ ಮಾಡಿದ್ದೀರಾ. ಸೊ ವೆಲ್ಕಮ್ ಟು ಡೇ ಟು ಡಾನ್ಸ್ ಜಡ್ಜಸ್. Okay, so welcome to semi-final round, to the hot seat, and Super Guru, your cool seat. ವೆಲ್ಕಮ್ ಟು ದ ಶೋ. ವೆಲ್ಕಮ್. Welcome to the show. Please take a seat. ವೀಕ್ಷಕರೇ, ನಮ್ಮ ಟಿವಿ ಹಾಗೂ ಮೇಸ್ಟ್ರೋ ಪ್ರೊಡಕ್ಷನ್ಸ್ನ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಓಪನ್ ಟು ಆಲ್ ಗ್ರೂಪ್ ಡಾನ್ಸ್ ರಿಯಾಲಿಟಿ ಶೋ. ದ ಟೈಟಲ್ ಸ್ಪಾನ್ಸರ್ಸ್ ಆಫ್ ದಿಸ್ ಶೋ ಇಸ್ ಹೆಮ್ಸ್ ಹೆಲ್ತ್ ಕಾನ್ಶಿಯಸ್ ಫುಡ್. ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮ ಪವರ್ಡ್ ಬೈ ಗಾಡಿ ಡಿಟರ್ಜೆಂಟ್, ಭೂಮಿ ವಿಲಾಸ್ ಹಾಗೂ Propipo.com. ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಅರುಣಾ ಮಸಾಲಾ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್, JP ಲೈಟಿಂಗ್ಸ್ ಆ್ಯಂಡ್ ಅಪ್ಲಯನ್ಸಸ್, ಮೇಸ್ಟ್ರೋ ಇಂಟೀರಿಯರ್ಸ್ ಹಾಗೂ ಮರ್ಜರ್ ಸೋಡಾ. ಸೊ ವೆಲ್ ಸೌಜನ್ಯ, ಈತ ಮಾತು ಆಯ್ಬೊಕ್ಕ ನಾನೊಂದು ಕತೆ ಹೇಳ್ತೀನಿ. ಯಾರಿಗೊಂದು ಕತೆ ಪನ್ಪೆ. ಓ ಗಾಡ್, ಅನುರಾಗ್ ಇತ್ತೆ ಕತೆ ಪನ್ಪನ ಟೈಮ್ ಆತ್ತೆ. ಇಜಿ ಇರ್ ಕತೆ ಕೇನೋಡೆ. ಅತ್ತೆ ಎಪಿಸೋಡ್ ಇಜಿ ಒಂಜಿ ಕತೆ ಒಂಜಿ ಪ್ಲೀಸ್ ಒಂಜಿ ಕತೆ ಒನ್. ಓಕೆ ಸೊ ಒಂಜಿ ಊರುಡು ಒಂಜಿ ತೆತ್ತಿ ಇತ್ತು ನನಗೆ.
ಓಕೆ ಆ ತೆತ್ತಿನ ಮಲ್ಲ ಫ್ಯಾಮಿಲಿ. ಓಕೆ, ತೆತ್ತಿದ ಪಪ್ಪ, ತೆತ್ತಿದ ಅಮ್ಮ, ತೆತ್ತಿದ ದೊಡ್ಡಮ್ಮ, ಚಿಕ್ಕಮ್ಮ, ಮಾಮಿ, ಮರ್ಮಲ್, ಬರಿತಿರದಕುಲು, ಫ್ರೆಂಡ್ಸ್ ಅಂಚ ಪೂರ ಮಸ್ತ್ ಜನ. ಸೊ ಪೂರ ತೆತ್ತಿ ಮಾತೆಲ್ಲ ತೆತ್ತಿನಕುಲೆ. ಓಕೆ, ಸೊ ಈ ತೆತ್ತಿಗೆ ಒಂದಿನ ಲವ್ ಆಂಡಿಗೆ ತೆತ್ತಿದೊಟ್ಟಿಗೆ ಲವ್ ಆಡ್ ಬೊಕೆರ್ನ ಕೋರ್ನೊಟ್ಟಿಗೆ ಲವ್ ಆಪುಂಡ. ಸೊ ತೆತ್ತಿದ ಲವ್ ಆಂಡ್ ಅಂಚನೆ ಅಕ್ಲ ಮದ್ಮೆ ಆಂಡ್ ಅಕ್ಲೆಗ್ ಜೋಕ್ಲಾಂಡ್ ನೆಕ್ಸ್ಟ್ ಬೊಕ್ಕೆ ತೆತ್ತಿ ಅನುರಾಗ್ ಇತ್ತ ಆಕ್ಚುಲಿ ಪೂರೆಲ್ಲ ಪಾತೆರ್ನು ತೆತ್ತಿದ ಬಗ್ಗೆನೆ. ಈವನ್ ಏರ್ ಮಾತ ವೆಜ್ ತಿನ್ನೊಂದುಲ್ಲೇರ್ ಅಕುಲ್ಲ ತೆತ್ತಿ ಪರೊಂದುಲ್ಲೇರ್. ಐ ಮೀನ್ ಟು ಸೇ ಒಂದು ಮೊಟ್ಟೆಯ ಕಥೆಯ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಎಸ್, ಇವತ್ತಿನ ನಮ್ಮ ಡೇ ಟು ಡಾನ್ಸ್ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಬರ್ತಾ ಇರೋಂತ ಯಾರು ಅಂತ ಹೇಳಿದ್ರೆ, ಈಗಾಗಲೇ ವಿವಿಧ ರೀತಿಯ ಪೋಸ್ಟರ್ಗಳ ಮುಖಾಂತರ ಬಹಳಷ್ಟು ಸುದ್ದಿಯನ್ನ ಮಾಡಿದ್ದಾರೆ, ಜನ ಕಾಯ್ತಾ ಇದ್ದಾರೆ ಅಂಡ್ ಮೊಟ್ಟೆಯ ಬಗ್ಗೆ ತುಂಬಾ ಇಂಟ್ರೆಸ್ಟ್ ನ ತೋರಿಸ್ತಾ ಇದ್ದಾರೆ. ಏನಿದು ಒಂದು ಮೊಟ್ಟೆಯ ಕಥೆ ಅಂತ. ಸೊ ಒಂದು ಮೊಟ್ಟೆಯ ಕಥೆ ತಂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ದ ಡೈರೆಕ್ಟರ್ ರಾಜ್ ಶೆಟ್ಟಿ ಅಂಡ್ ಆಲ್ಸೋ ಪ್ರೊಡ್ಯೂಸರ್ ಸುಹಾನ್ ಪ್ರಸಾದ್. And also ಇವ್ರು ಸ್ಟೇಜಿಗೆ ಬರಲಿ, ಆಮೇಲೆ ಇವ್ರು ಯಾರು ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ಪ್ಲೀಸ್ ವೆಲ್ಕಮ್ ಒಂದು ಮೊಟ್ಟೆಯ ಕಥೆ ಇಡೀ ತಂಡವನ್ನು. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ರಾಜ್ ಅಂಡ್ ಸುಹಾನ್. ಥ್ಯಾಂಕ್ ಯು. ವಾವ್. ಓಕೆ, ರಾಜ್ ಅನ್ರಾಗ್ ಇತ್ತೇನೆ ಪಂಡ ಆತಂಡು ಒಂದು ಮೊಟ್ಟೆಯ ಕಥೆ ಅದೇನು ಆಕ್ಚುಲಿ ಮಗುಲ್ ತೆತ್ತಿ ಬತ್ತೊಂಬರು ಪೇರಂದು ಕಾತೊಂದಿತ್ತೆ. ಅದು ಎನ್ನ ಕ್ವೆಶ್ಚನ್ ಬೇತೇನೆ ತೆತ್ತಿದ ಕತೆ ಪಂಡ ತೆತ್ತಿ ಮಾತ್ರ ಇಪ್ಪನ ಒಂದೆಟ್ ಆಕ್ಟರ್ಸ್ ಲ ಉಳ್ಳೇರ ಈರ್ನ ವಾಯ್ಸ್ ಓವರ್ಡೆ ಪೋಪನ ಅಂಚಿನ ಪೂರ ಈರ್ನ ವಾಯ್ಸ್ ಗೆ ಫ್ಯಾನ್ ಆತ ಆಕ್ಟರ್ಸ್ ನಗಲ್ ಉಳ್ಳೇರೆ. ಸೊ ತೆತ್ತಿ ಪಂಡ ಕ್ರ್ಯಾಕ್ ಆವಡೆ. ಸೊ ಇನಿ ಫಸ್ಟ್ ಕ್ರ್ಯಾಕ್ ಮಲ್ತೊಂದಿಲ್ಲ ಅದ ಪಂಡ ಇನಿ ನಮ್ಮ ಮೂವಿದ ಒಂಜ ಆಕ್ಟ್ರೆಸ್ ಅನ್ ಪರಿಚಯ ಮಲ್ತೊಂದಿಲ್ಲ. ಅಂಡ್ ಇಡೇ ಮುಟ್ಟ ಎಂಕುಲ್ ವಾ ಪೋಸ್ಟರ್ ಆವಡ ಅತರ ಓಲ್ಲ ಆವಡ್ ಆಕ್ಟ್ರೆಸ್ ನಗಲೇನೆ ಅದ್ರ ಆಕ್ಟರ್ ನಗಲಿಂದ ಏನೇನಿಲ್ಲ ಎಂಕುಲ್ ಪರಿಚಯ ಮಲ್ಚ. ಸೊ ಇತ್ತ ಎಂಕುಲ್ ಪರಿಚಯ ಮಲ್ತದ್ದು ಪುನಃ ಆಕ್ಟ್ರೆಸ್ ನಮ್ಮ ಮುಲ್ಕಿದ್ದಾರೆ ಅಂಡ್ ಶಿ ಇಸ್ ವೆರಿ ಫೈನ್ ಆಕ್ಟ್ರೆಸ್, ಎಡ್ಡ ಆಕ್ಟ್ರೆಸ್. ಸೊ ಅಮೃತಾ ನಾಯಕ್ ಬಂದು ಆರ್ ಬೈ ಇದ್ದಾರೆ. ಸಾರಿ, ವೆಲ್ಕಮ್. ಸೊ ಪ್ಲೀಸ್ ವೆಲ್ಕಮ್ ಅಮೃತಾ ನಾಯಕ್. ಫಾರ್ ದ ಫಸ್ಟ್ ಟೈಮ್ ಎವರ್ ಈ ಇಡೀ ಒಂದು ಮೊಟ್ಟೆಯ ಕಥೆಯಲ್ಲಿ ಮೊಟ್ಟೆ ಬಿಟ್ಟು ನಮಗೆ ಸ್ಟಾರ್ ಕಾಸ್ಟ್ ನೋಡೋದಕ್ಕೆ ಸಿಗ್ತಾ ಇದೆ. ಪ್ಲೀಸ್ ವೆಲ್ಕಮ್ ಅಮೃತಾ ನಾಯಕ್. ವೆಲ್ಕಮ್ ಟು ದ ಶೋ. ಎಸ್, ವೆಲ್ಕಮ್ ಟು ದ ಶೋ. ಆ್ಯಕ್ಚುಲಿ ಹೆಂಗೆ ಏನು ರೈತಂದ ಪನಗ ಆರು ನಡ್ತು ಬಂದಾಗ ಹೆಂಗೆ ಪೋಡಿಗೆ ಹಣ್ಣು ಹೊರಗೆ ಆರು ಮೆಲ್ಲ ಮೆಲ್ಲ ಬರೋದಿತ್ತಾರೆ. ಪೋಡಿದ್ ಬರೋದಿಲ್ಲರ ಅತ್ತು ತೆತ್ತಿ ಜಾಸ್ತಿ ಪುಡ ಒಂದು ಬರೋದಿಲ್ಲರ ಯಾರು ಅನುರಾಗ್ ಉಳ್ಳೇರಿಂದ ಪೋಡಿರ ಅಂಡ್ ಇಟ್ಸ್ ಓಕೆ, ವಿ ವಿಲ್ ಮ್ಯಾನೇಜ್ ಹಿಮ್. ಸ್ಟೇಜ್ ಹಿಡ್ದಲ್ಲ ಅಂಚ ಪ್ರಾಬ್ಲಮ್ ಇಜ್ಜ ಅದ ಅತ ಒಂದು ಯಾನ್ ಶುರು ಏಪ ನೋಡ್ದ ಏಪ ನಂದು ಒಂದು ಎಂಕಲ್ನ ಪಿಕ್ಚರ್ ದ ಶೂಟಿಂಗ್ ಆತಿನ ಅತ್ತ ಎಂಕಲ್ನ ಪಿಕ್ಚರ್ ಆಕ್ಚುಲಿ ಸ್ಪ್ರೇನ್ ಆತನೆ ಈ ಜರ ಒಂದು ಆಕ್ಸಿಡೆಂಟ್ ಆನ್ ಮೈನರ್ ಅರೆಗೆ ಶೂಟ್ ಆಯಿ ಬೊಕ್ಕ. ಸೊ ಐಡ್ದ ಬೊಕ್ಕ ಒಂತೆ ಬಟ್ ಆಂಡಲ್ಲ ಏತೆಮೆಲ್ಲ ಸ್ಟಾರ್ ಆಂಡಲ್ಲ ಒಂಚೂರು ಪೆಟ್ಟು ಬೂಡ್ ಸರ್ದಿಗೆ ಇಲ್ಲಡೆ ಬೋದು ಜೆಪ್ ಬೇರೆ ಮಾತ್ರ ಫಿಲ್ಮ್ ದ ಪ್ರಮೋಷನ್ಸ್ ಬಂದಾಗ ಕಾರ್ ಬೇರೆ ಇತ್ತನೆಲ್ಲ ಬೈದರು. ಸೊ ಅವು ಡೇರ್ ಟು ಡಾನ್ಸ್ ಒಂಜಿ ಸ್ಟೇಜ್ ಉಂಡತೆ ಐತು ಒಂಜಿ ಮಹಿಮೆ. ಸೊ ಪ್ಲೀಸ್ ವೆಲ್ಕಮ್. ಓಕೆ, ಡೇರ್ ಟು ಡಾನ್ಸ್ ದ ಬಗ್ಗೆ ನಿಖಿಲ್ ತೆರೆಯೋ ನೋಡು, ಒಂದು ಮೊಟ್ಟೆಯ ಕತೆ ಈ ಫಿಲ್ಮ್ ದ ಬಗ್ಗೆ ಎಂಕಲ್ ತೆರೆಯೋ ನೋಡು. ಸೊ ಯು ಹ್ಯಾವ್ ಟು ಬಿ ವಿತ್ ದಸ್ ಥ್ರೂ ಔಟ್ ದಿ ಎಪಿಸೋಡ್. ಪ್ಲೀಸ್ ಗೋ ಅಂಡ್ ಹ್ಯಾವ್ ಯೋರ್ ಹಾಟ್ ಸೀಟ್ ವೇಟಿಂಗ್. ಹೋಮ್ ದಕ್ಕಲ್ನ ಕಂಫರ್ಟಬಲ್ ಸೋಫಾಸ್ ಉಂಡು. ಸೊ ಪ್ಲೀಸ್ ಮೇಕ್ ಯು ಸೆಲ್ಫ್ ಕಂಫರ್ಟಬಲ್. ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಟು ದ ಶೋ. ಹೆಮ್ಸ್ ಡೇ ಟು ಡಾನ್ಸ್ ಪವರ್ಡ್ ಬೈ ಘಾಡಿ ಡಿಟರ್ಜೆಂಟ್ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ ಫೋರಂ ಫಿಜಾ ಮಾಲ್. ದೇ ಆರ್ ವೆನ್ಯೂ ಪಾರ್ಟ್ನರ್ಸ್. ಅದರ ಜೊತೆಗೆ ಇವೆಂಟ್ ಪಾರ್ಟ್ನರ್ಸ್ ಆಗಿದ್ದಾರೆ RDC ರೆವಲ್ಯೂಷನ್ ಡಾನ್ಸ್ ಕ್ರೂ, ಕಾಸ್ಟ್ಯೂಮ್ ಅಂಡ್ ವಾರ್ಡ್ರೋಬ್ ಕರ್ಟ್ಸಿ ಬೈ ಆಫ್ ಲಿಮಿಟ್ಸ್ ಅಂಡ್ ಫಾತಿಮಾ ಕಲೆಕ್ಷನ್ಸ್. ಥ್ಯಾಂಕ್ಸ್ ಟು ಆಲ್ our sponsors and over to Anurag for the first team of semi-finals. ಅಂತ ಹೇಳಿದ ತಕ್ಷಣ ಇಟ್ ಇಸ್ ಅ ವೆರಿ ಟಫ್ ಕಾಂಪಿಟೇಷನ್. ಸೊ ಆಲ್ ಆರ್ ವೇಟಿಂಗ್ ಟು ಪರ್ಫಾರ್ಮ್ ಆ್ಯಂಡ್ ವಿ ಆರ್ ಆಲ್ ವೇಟಿಂಗ್ ಟು ವಾಚ್ ದ ಪರ್ಫಾರ್ಮೆನ್ಸ್. ಸೊ ಹಾಗಾದರೆ ನಮ್ಮ ಮೂರು ಮೆಂಟರ್ಗಳಲ್ಲಿ ಫಸ್ಟ್ ಟೀಮ್ ಬರ್ತಾ ಇರುವಂಥದ್ದು ಯಾರ್ದು ಅಂತ ಹೇಳಿದ್ರೆ ತುಂಬಾ ಡೇರ್ ಇದೆ ಅವರಿಗೆ ಆ್ಯಂಡ್ ಹಿ ಈಸ್ ಅ ರಾಕ್ ಸ್ಟಾರ್. ಸೊ ಫ್ರಮ್ ಕಿಶೋರ್ ರಾಕ್ ಸ್ಟಾರ್ಸ್ ಪ್ಲೀಸ್ ವೆಲ್ಕಮ್ ದ ಫಸ್ಟ್ ಟೀಮ್ IDC. जनगा
Ladies and gentlemen, the song goes like this. ವಾಲೇಕುಮ್ ಅಸ್ಸಲಾಂ ನೀ ಮಣ್ಣಿಗೊಂಸಲಾಂ ಹೆತ್ತೋರಿಗೊಂಸಲಾಂ ಬೆಂತಟ್ಟೋರ್ಗೊಂಸಲಾಂ ತೋಳಲ್ಲಿದೆ ತಾಕತ್ತು ತಪ್ಪೋದಿಲ್ಲ ನೀಯತ್ತು ತೋಳಲ್ಲಿದೆ ತಾಕತ್ತು ತಪ್ಪೋದಿಲ್ಲ ನೀಯತ್ತು ಕೈಯ ಕಟ್ಟಿ ಕೂರೋದಿಲ್ಲ ನಾವು ಯಾವತ್ತು ನಮ್ಮನ್ನ ಅಂತಾರೆ ಕೂಲಿ ನಾವಿಲ್ದೆ ದುನಿಯಾನೆ ಖಾಲಿ ನಮ್ಮನ್ನ ಅಂತಾರೆ ಕೂಲಿ ನಾವಿಲ್ದೆ ದುನಿಯಾನೆ ಖಾಲಿ Okay, boss. Now let's listen to the rhythm of Chennai. சுருக்கருக்கா முக்கா முழம் போட்டே மாறி கொழுந்து கபத்திலு மாட்டி புடிச்சு பிஸ்தாஸ் மாக்கிரா சோமாரி ஜமாக்கிராயா பிஸ்தாஸ் மாக்கிரா சோமாரி ஜமாக்கிராயா சுருக்கருக்கா முக்கா முழம் போட்டே மாறி கொழுந்து கபத்திலு மாட்டி புடிச்சு பிஸ்தாஸ் மாக்கிரா சோமாரி ஜமாக்கிராயா பிஸ்தாஸ் மாக்கிரா சோமாரி ஜமாக்கிராயா டமாலே டமா 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 டமாலே டமா டனக்கு லக்கன டே டே டஸ்க்கு லக்கன டே டே டண்டனக்கா டனகனக்கா டே 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 Attention, please. Bust the rhyme now, MOP now. What you want now? 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 No. IDC from Rockstars Rocking ಇಂಕ್ ಭಾರಿ ಖುಷಿಯನ್ನು ಗೊತ್ತು ಸ್ಟಾರ್ಟೆಡ್ ಆ ಒಂದು ಸ್ಲೋ ಮೋಷನ್ ಎಂಟ್ರಿ ತಗೊಂಡರತ್ತ ವೆರಿ ನೈಸ್ ವೆರಿ ರಿಯಲ್ ಪ್ರಾಪರ್ಟಿ ರೌಂಡ್ ನೀವು ತಗೊಂಡಂತ ಪ್ರಾಪರ್ಟಿ ಜಾಡು ಪೊರಕೆ ಯಾಕೆ ಎಲ್ಲ ಓಕೆ ಪೊರಕೆ ಯಾಕೆ ಕ್ಲೀನ್ ಸಿಟಿ ಇದನ್ನ ಸ್ಟೇಜ್ ಮೇಲೆ ಮಾಡಿದ್ರೆ ನೀವು ಹೊರಗಡೆ ಹೋಗಿ ಮಾಡೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ತುಂಬ ಇದೆ ನೀವೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ಸ್ವಚ್ಛ ಭಾರತ್ ಖಂಡಿತವಾಗಿ ರಿಯಲಿ ಇದೇ ಪ್ರಾಕ್ಟೀಸ್ ಮಾಡ್ತಂದಿಪ್ಪನಾಗ ಆಣ ಚಾಕ್ಲೇಟ್ ದಿಂದ ಅವಲೇದಾಕದೀನಿ ಇವ್ರು ಪಕ್ಕಡೆ ಬಂದ್ರವಲ್ಲಿ ನಿಜ ಅಂತೂ ತೆತ್ತ ಮಾವುಲು ಈ ರೀತಿ ಮೆಲೋಡಿ ಅತ್ತ ತಿಂದಿನಿ 5 ಸ್ಟಾರಾ ಹೂ ತಿನ್ ಬ್ಯಾಗಡ್ ಮಾಡ್ದಾರ ಅಂಚನೆ ಪತ್ತಂಪೋಲಿ ಓಕೆ ಸ್ವಚ್ಛ ಭಾರತ್ ಯಾವಾಗಲೂ ಪ್ರಾಕ್ಟೀಸ್ ಮಾಡಿ ಇವತ್ತಿನ ನಿಮ್ಮ ಸ್ವಚ್ಛ ಪ್ರಾಪರ್ಟಿ ಜಡ್ಜಸ್ಗೆ ಯಾವ ರೀತಿ ಇಂಪ್ರೆಸ್ ಮಾಡಿದೆ ಅಂತ ನೋಡೋಣ ವಿಲ್ ಆಸ್ಕ್ ದಿ ಚಾಂಪಿಯನ್ ಸಂಜಯ್ ಸರ್ ಹೇಗಾಗಿದೆ ರಾಕ್ ಸ್ಟಾರ್ಸ್ IDC ಟೀಮ್ IDC ಕಾನ್ಸೆಪ್ಟ್ ಚೆನ್ನಾಗಿತ್ತು ಓಕೆ ಯುಟಿಲೈಸೇಷನ್ ಆಫ್ ದ ಪ್ರಾಪ್ಸ್ ಆಲ್ಸೋ ಚೆನ್ನಾಗಿತ್ತು ಅದೊಂದು ಸ್ಟಾರ್ ಫಾರ್ಮೇಷನ್ ಮಾಡಿ ಒಬ್ಬರು ಇದು ಜಂಪ್ ಮಾಡಿದರು ಅಲ್ಲಿವರೆಗೆ ಚೆನ್ನಾಗಿತ್ತು ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಎನರ್ಜಿ ವಾಸ್ ಗೋಯಿಂಗ್ ಡೌನ್ ಕೋಆರ್ಡಿನೇಷನ್ ವಾಸ್ ಲ್ಯಾಕಿಂಗ್ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ನರ್ವಸ್ನೆಸ್ ವಾಸ್ ವಿಸಿಬಲ್ ಆನ್ ದ ಫೇಸ್ ಎವ್ರಿಬಡೀಸ್ ಫೇಸ್ ಯಾಕೆ ಅದು ಥ್ರೂ ಔಟ್ ನರ್ವಸ್ನೆಸ್ ಇತ್ತು ನನಗೇನು ಅನಿಸಿತ್ತು ನಾವೀಗ ಸೆಮಿಫೈನಲ್ ಜಡ್ಜ್ ಮಾಡ್ತಾ ಇಲ್ಲ ನಾವೇನೋ ಇನ್ನೂ ಆಡಿಷನ್ ರೌಂಡಲ್ಲಿ ಸಿಕ್ಕಾಕೊಂಡಿದ್ದೇವೆ ಅಂತ ಆ ಥರ ಏನೋ ಕಾಣ್ತಾ ಇತ್ತು ನನಗೆ ಎಕ್ಸ್ಪೆಕ್ಟೇಷನ್ ನಮ್ಮದು ತುಂಬ ಹೈ ಇತ್ತು ಬಟ್ ಎಲ್ಲ ಶಾಟರ್ ಆಯಿತು ಮಾತ್ರ ಸಾರಿ ಆಲ್ ದ ಬೆಸ್ಟ್ ಎನಿವೇಸ್ ಡ್ಯಾಸ್ಲರ್ಸ್ಗೆ ಹೇಗೆ ಅನಿಸ್ತು ನೋಡೋಣ ಎಸ್ ಪೂಜಾ ಶೆಟ್ಟಿ ಹೌ ವಾಸ್ ದ ರಾಕ್ ಸ್ಟಾರ್ಸ್ IDC ಹಾಯ್ ಮ್ಯಾಮ್ ಸತ್ಯ ಪಲ್ಲ ನಿಖಿಲ್ನ ಪರ್ಫಾರ್ಮೆನ್ಸ್ ನಿಖಿಲಿಗೆ ಖುಷಿ ಆತನ ಔಟ್ ಆಫ್ 10 ಏತ್ ರೇಟ್ ಮನ್ಪುರ್ 7 ಓಕೆ ಫಸ್ಟ್ಲಿ ನಿಖಿಲ್ನ ಸ್ಟೇಜ್ ಯುಟಿಲೈಸೇಷನ್ ವಿತ್ ದ ಪ್ರಾಪ್ಸ್ ಓಕೆ ದಟ್ ವಾಸ್ ಅ ಪ್ಲಸ್ ಚೆನ್ನೈದು ಒಂಜಿ ತಮಿಳ್ ಸಾಂಗ್ ಬರ್ತದೆ ಐಕೆ ಎನರ್ಜಿ ಎಂಚ ಒಪ್ಪೋಡು ನಿಖಿಲ್ನ ಅವು ಸಾಂಗ್ ಎಂಚ ಉಂಡು
ಮಾತರ್ನೆಲ್ಲ ಡ್ರಾಪ್ ಅಂಡ್ ಎನರ್ಜಿ 1 by 1 ಬಕೆಟ್ಸ್ ಯೂಸ್ ಮಾಡ್ತಾರೆ, ಕೋಆರ್ಡಿನೇಷನ್ ಮಸ್ತ್ ಮಿಸ್ ಆಂಡ್ ಕೆಲವರು ಸ್ಟೆಪ್ಸ್ ಮಿಸ್ ಮಾಡ್ತಾರೆ. ಆ್ಯಂಡ್ ಇಟ್ ವಾಸ್ ಎವಿಡೆಂಟ್ ನಿಕಲ ಮೋನೆಡ್ ತೋಜೋ ಇತ್ತಂಡವು ಸ್ಟೆಪ್ಸ್ ಮಿಸ್ ಆತಿನ. ಈವನ್ ದ ಸ್ಟೆಪ್ಸ್ ಮಿಸ್ ಆಂಡ ನಿಕಲ್ ತೋಜ್ಪಾಯಿರಬಲ್ಲಿ, ಕರೆಕ್ಟ್? ಯು ನೋ ಇಟ್ ಆಲ್ ಡ್ಯಾನ್ಸರ್ಸ್. ಲ್ಯಾಂಡಿಂಗ್ ನಿಕಲ್ನ ಲ್ಯಾಂಡಿಂಗ್ ಸ್ಟ್ರಾಂಗ್ ಆದ ಉಪ್ಪುಡು, ಲ್ಯಾಂಡಿಂಗ್ ಮಿಸ್ ಆಂಡ್. ಆಲ್ ದ ಬೆಸ್ಟ್. God bless you. Oh my God, God bless you. ನನ್ನ ಜಡ್ಜಸ್ ಬೇಜಾನ್ ಪರಿ ಸ್ಮೈಲ್ ಮಲ್ಪ್ಲೇದ ಬಟ್ ಇತ್ತೆ ಕಮೆಂಟ್ ಕೊರ್ಪುನಾರು ಎಂಕಿಲ್ ನನ್ನಿ ಅದೇ ಅರೌಂಡ್ ರಾಕ್ ಸ್ಟಾರ್ ಕಿಶೋರ್ ರಮನ್ ಪ್ಲೀಸ್. IDC ಇಸ್ ದಾದ ಕ್ಲಾಸ್ ಪ್ರಾಬ್ಲಮ್ ಕ್ಲಾಸ್ ಪ್ರಾಕ್ಟೀಸ್ ಮಲ್ಪರೆ ಬಿಡೊಂದಿಜ್ಜಾನ್ ಪಂಡ ಅಲ್ಪ ಪ್ರಾಬ್ಲಮ್ ಒಂದಿತ್ತಂಡು ಸೌಂಡ್ ಸ್ಪಿದೈಕ್ ಏನೊಂದಿತ್ತಂಡು ನಿಕ್ಲೆಗೆ 20 days ಇತ್ತನು. ಎಸ್ ಲಾಸ್ಟ್ಗೆ ಎಂಕಲ್ ಔಟ್ ಸೈಡ್ ಪೋದು ಪ್ರಾಕ್ಟೀಸ್ ಮಲ್ತು ಬತ್ತಿನಂತ ಯಾನ್ ಪನ್ಪಿಂದಾದ ಪಂಡ ನಿಕ್ಲೆಗೆ ಇತ್ತ ಅಂಚದಾಲ ಪ್ರಾಬ್ಲಮ್ ಇತ್ತಂಡ ಕಾಸ್ಟ್ಯೂಮ್ ಆವಡು ಕೊರಿಯೋಗ್ರಫಿ ಆವಡು ಪ್ರಾಪ್ಸ್ ಆವಡು ಅಲ್ಪ ನಿಕ್ಲೆಗೆ ಒಂಜೊಂಜಿ ಗ್ರೂಪ್ ಮಲ್ತಿತ್ತನು ಗೊತ್ತುಂಡದ. ಆ ಗ್ರೂಪ್ಗೆ ನಿಕ್ಲೆ ಪನೋಲಿ ಆತ ನಿಕ್ಲೆಗೆ ಅವು ಗ್ರೂಪ್ ದಾಯಿಗೆ ಮಲ್ತಿದ್ದೀನಿ ಯಾನ್ ದಾಯಿಗೆ ಉಪ್ಪುನು ಏರ್ಲ ದಾಲ ರೆಸ್ಪಾನ್ಸೇ ಮಲ್ಪುಜಾರ ಈಗ ಆ ಗ್ರೂಪ್ ಡಿಲೀಟ್ ಮಲ್ತು ಬಿಡ್ಲೆ ಆತ ಪಂಡ ಯಾನ್ ದಾಯಿಗೆ ನಿಕ್ಲೆಗೆ ಏರಾಂಡಲ ಒಂಜಿ ಮೆಸೇಜ್ ಪಾಡ್ದಾರ ಈಗ ಏರಾಂಡಲ ದಾದಾನ್ಲ ಪಂತಾರ ಐಟ ಓಪನ್ಲಿ ಪನ್ಪೆ ಎಂಕೊಂದು ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಸ್ಟಾರ್ಟಿಂಗ್ ಮಾತ್ರ ನಿಗ ಓಪನಿಂಗ್ದ ಜಸ್ಟ್ ಒಂಜಿ ಇಷ್ಟ ಆತನು ಬಾಕಿದ ಇಂಕ ನಿಕ್ಲೇನ ಮೋನಿಡ್ ಬೈ ದ ಏನ್ ಒಂದು ಪ್ರಾಪರ್ಟಿ ರೌಂಡ್ ಅಂದು ಬಟ್ ಪ್ರಾಪರ್ಟಿ ಎಂಚಲ ಒಪ್ಪಡ್ ಬಟ್ ನಿಗನ ಡಾನ್ಸ್ ಈ ಜನಗಳಿದಾರಲ್ಲ ಆಡಿಯನ್ಸ್ ಫೇವ್ರೇಟ್ ಇವರು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ತುಂಬಾ ಇದೆ. ಅದನ್ನು ನೋಡ್ಕೋಬೇಕು, ಎಷ್ಟು ಆರ್ ಎಕ್ಸ್ಪೆಕ್ಟ್ ಅನ್ನು ಇಟ್ಕೋಬೇಕು ನಾವು. ಈ ಒಂದು ಸ್ಟೇಜ್ ಸಿಕ್ಕಿದೆ, ಒಳ್ಳೆ ಪ್ಲ್ಯಾಟ್ಫಾರ್ಮ್, ವಿ ಹ್ಯಾವ್ ಟು ಯೂಸ್ ದ್ಯಾಟ್ ಗೈಸ್. ಸೀರಿಯಸ್ ಆಲೆ ಒಂದು 10 ರಾಕ್ ಸ್ಟಾರ್ ದ ಟೀಮ್ ಮತ್ತೊಂದು ಆಲ್ ದ ಬೆಸ್ಟ್. ದಾಲ ಬೇಜಾರು ಮಲ್ಪೊಡ್ಚಿ ನಿಕ್ಲಿ ಯಾ ಪಂಡ ಅಂಚ ಪಂಡ ಪಂದ್ ದಾಯ ಪಂಡ ನಿಕ್ಲಿ ನೆಡ್ಡೆಗೆ ಪನ್ಪಿನಿ ನಾನು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎನಿವೇಸ್ ಸೂಪರ್ ಗುರು ದಾದಾ ಪನ್ಪೆರ್ತೋಕ. ಸೂಪರ್ ಗುರು, ಓವರ್ ಟು ಯು. IDC. ಐ ಆಮ್ ಆಲ್ಸೋ ವೆರಿ ಡಿಸಪಾಯಿಂಟೆಡ್, ಎಸ್ಪೆಷಲಿ ರೈಟ್ ಸೈಡ್ಗೆ ಹಿಂದೆ ಇದ್ದವರು. ಇಟ್ ವಾಸ್ ಆಬ್ವಿಯಸ್ ಅವರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಲಿಲ್ಲ ಅಂಥೇಳಿ ನಿಂತು ಮುಂದೆ ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ರು. ವೆರಿ ಸಾರಿ, ವಿ ಆರ್ ವೆರಿ ಡಿಸಪಾಯಿಂಟೆಡ್. ಥ್ಯಾಂಕ್ ಯು ಸೋ ಮಚ್. ನಥಿಂಗ್ ಟು ವರಿ. ಇನ್ನಿತ ಎಪಿಸೋಡ್ದ ಗೆಸ್ಟ್ ಆದ ಬೈದರು ಒಂದು ಮೊಟ್ಟೆಯ ಕತೆ ಈ ಫಿಲ್ಮ್ದ ಟೀಮ್ ಬೈದನು. ಸೊ ರಾಜ್ ಸರ್ ನಮಸ್ತೆ. IDC ಈ ಡ್ಯಾನ್ಸ್ದ ಬಗ್ಗೆ ಪಾತೆರ್ನಾಥ್ ಮನ್ಲಗುಲು ಎಂಕುಲತ್ ದಾದ ಪಂಡ ಒರಿ ಪರ್ಫಾರ್ಮರ್ ಸ್ಟೇಜ್ ಏಪ ಪರ್ಫಾರ್ಮ್ ಅಲ್ಪನ ಆಯನ 100% ಕೊರೋಡು ದಾಯ ಪಂಡ ವರ ಒಂಜಿ ಸ್ಟೇಜ್ ಅವು ವರ ಮಾತ್ರ ತಿಕ್ಕು ನಾವು ಒಂಜಿ ಮೂಮೆಂಟ್ ಮಾತ್ರ. ಆ್ಯಂಡ್ ಆಸ್ ಅ ಡ್ಯಾನ್ಸಸ್ ನಿಗುಲ್ ಪರ್ಫಾರ್ಮೆನ್ಸ್ ನಿಗುಲ್ ಎಂಜಾಯ್ ಮಾಡ್ತಿತ್ತಾರಡ. ಆ್ಯಂಡ್ ನಿಗುಲು ಆ ಡ್ಯಾನ್ಸ್ಗೆ ಜಸ್ಟಿಸ್ ಕೊಡ್ತಿತ್ತಾರಡ. ನಿಗ್ಲಿಗೆ ಜಡ್ಜ್ಮೆಂಟ್ ಆಗತ್ತೆ ಇಜ್ಜಿ ಆಂಡ ನಿಗಲ ಮೋನೆ ಎಂಚ ತೋಜೊಂದು ಉಂಡ್ಪಂಡ ಆಗನ ಜಡ್ಜ್ಮೆಂಟನ್ನು ಆಲ್ರೆಡಿ ಅಕ್ಸೆಪ್ಟ್ ಮಾಡ್ತಾರೆ. ದಯಪಂಡ ಮಿಸ್ಟೇಕ್ ದಾದೊಂದು ನಿಗಲೆಲ್ಲ ಗೊತ್ತುಂಡು. ಸೊ ನನ್ನದು ನಿಗಳ ಇಂಚ ಆಪುಜಿಂದೆ ಅನ್ನುವೆ. ಸೊ ಡ್ಯಾನ್ಸ್ ಮಲ್ತೊಂದು ಪ್ಲೇ, ಎಂಜಾಯ್ ಮಲ್ತೊಂದು ಪ್ಲೇ, ಆ್ಯಂಡ್ ಮಾತಿನೆಲ್ಲ ಎಂಟರ್ಟೈನ್ ಮಲ್ತೊಂದು ಪ್ಲೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ IDC. ಎಸ್, ಆಲ್ ದ ವೆರಿ ಬೆಸ್ಟ್. ವೀಕ್ಷಕರೇ, ನೀವು ನೋಡ್ತಾ ಇದ್ರ ಹೆಮ್ಸ್ ಡೇ ಟು ಡಾನ್ಸ್ ಪವರ್ಡ್ ಬೈ ಘಡಿ ಡಿಟರ್ಜೆಂಟ್. ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ ಫೋರಂ ಫಿಜಾ ಮಾಲ್, ದೇ ಆರ್ ವೆನ್ಯೂ ಪಾರ್ಟ್ನರ್ಸ್. ಅದರ ಜೊತೆಗೆ RDC ರೆವಲ್ಯೂಷನ್ ಡಾನ್ಸ್ ಕ್ರೂ, ಕಾಸ್ಟ್ಯೂಮ್ ಆ್ಯಂಡ್ ವಾರ್ಡ್ರೋಬ್ ಕೆಟ್ಸಿ ಬೈ ಆಫ್ ಲಿಮಿಟ್ಸ್ ಹಾಗೂ ಫಾತಿಮಾ ಕಲೆಕ್ಷನ್ಸ್. ಇವರೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸೂಪರ್ ಜಡ್ಜ್, ಹಾಯಾಗಿ ಕುಳಿತಿರು ನೀನು ಸೋಫಾದ ಮೇಲೆ. ಎಸ್, ದ್ಯಾಟ್ ಸೋಫಾ ಕೂಡ ಇಸ್ ಬಿನ್ ಸ್ಪಾನ್ಸರ್ಡ್ ಬೈ ಅಟ್ ಹೋಮ್ ಫರ್ನಿಚರ್ಸ್. ಅದರ ಜೊತೆಗೆ ನಮ್ಮ ಇಂದಿನ ಜಡ್ಜಸ್ನ ಜೊತೆಗೆ ಅತಿಥಿಗಳು ಬಂದಿದ್ದಾರೆ, ಅವರು ಕೂಡ ಹಾಯಾಗಿ ಕೂತ್ಕೊಂಡಿದ್ದಾರೆ. ಅದು ಕೂಡ ಅಟ್ ಹೋಮ್ ಫರ್ನಿಚರಿಂದ ಹಾಯಾಗಿ ಕೂತ್ಕೊಂಡಿದ್ದಾರೆ, ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಒಂದು ಮೊಟ್ಟೆಯ ಕಥೆಯಲ್ಲಿ ಮೊದಲನ ಒಂದು ಮೊಟ್ಟೆ ಒಡೆದು ಫಸ್ಟ್ ಆರ್ಟಿಸ್ಟ್ ಇಂಟ್ರೊಡಕ್ಷನ್ ನಮ್ಮ ಇಂದಿನ ಈ ವೇದಿಕೆಯಲ್ಲಿ ಆಗಿದೆ. ಸೊ ನಮ್ಮ ಈ ಚಮಕ್ತಾ ಹುವಾ ಸಿತಾರ ಈ ಕಾರ್ಯಕ್ರಮದ ಬಗ್ಗೆ ಅಥವಾ ನಿಮ್ಮ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೀನಿ, ಪ್ಲೀಸ್. ಹಾಯ್. ಆ್ಯಕ್ಚುಲಿ ನಮ್ಮ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಸೂಪರ್. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಮ್ಮ ಡಿರೆಕ್ಟರ್ ರಾಜ್ ಸರ್ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಸುಹಾನ್ ಸರ್ ಇರ್ಬೋದು. ಬೇರೆ ಕಡೆ ಎಲ್ಲ ನಾನು ಕೇಳಿದೆ ಮೂವಿ ಅಂದರೆ, ಏಕೆ ಅಂದರೆ ನನಗೆ ಇದು ಫಸ್ಟ್ ಮೂವಿ.
ಸೊ ಅದರಿಂದ ಡೈರೆಕ್ಟರ್ ಅಂದರೆ ಹಾಗಿರ್ತಾರೆ ಹೀಗಿರ್ತಾರೆ ತುಂಬ ಐ ಆಮ್ ಸ್ಕೇರ್ಡ್ ಆ್ಯಕ್ಚುಲಿ. ಬಟ್ ಮೂವಿ ಮಾಡ್ತಾ ಇರಬೇಕಾದ್ರೆ ನನಗೆ ಜಾಸ್ತಿ ಹೆದರಿಸ್ಲಿಕ್ಕೆ ಹೋಗ್ಲಿಲ್ಲ, ಸ್ವಲ್ಪ ಹೆದರಿಸಿದೆ ಅಂತ ಹೇಳ್ತಿದ್ದಾರೆ. ಅಲ್ಲ, ಅವರು ಈಗ ಕೂಡ ನಿಮ್ ಡೈರೆಕ್ಷನ್ ಬರುತ್ತಾ ಅಂತ ಕಾಯ್ತಾ ಇದ್ದಾರೆ. ಅದೇ ಈಗಲೂ ನೆಕ್ಸ್ಟ್ ಏನ್ ಹೇಳಿ ಅಂದ್ರೆ ತಪ್ಪಾದ್ರೆ ಎಲ್ಲಿ ಬೈತೀರಾ ಅಂತ ನಾ ಹೇಳಿದೆ, ಆದಷ್ಟು ಸುಳ್ಳು ಹೇಳಿ ಅಂತ, ಅದಕ್ಕೆ ಹೆದರಿಸಿಲ್ಲ ಅಂತ ಪಾಪ ಹೇಳ್ತಾ ಇದ್ದಾರೆ. ಸೊ ಸರ್ ಈ ಆಡಿಷನ್ ದೆಪ್ಪನಾಗ ಇದು ಒಂಜಿ ಒಂದು ಮೊಟ್ಟೆಯ ಕತೆ ಎಂಚ ಮೊಟ್ಟೆದು ಲೈಕ್ ಒಂದು ಪಿದೆ ಬತ್ತದ ಆಡಿಷನ್ ದಾದ ಎಂಚ ದೆತ್ತಾರ. ಸೊ ಆಡಿಷನ್ ಪೋಡಿದು ಬೈದಿರಂದಾಡ ದಾದ ಮಲ್ಪಾಯರ್ ಆಡಿಷನ್ ಐಜಿ ಒಂತೆ ಪೋಡಿ ಪೋಡಿತ್ತಾನೆ ದಾದ ಪಂಡ ಬೇಸಿಕಲಿ ಏನ ಪಂಡ ಎಂಕನೈಡ್ ಮಾತೆರ್ಲ ಹೊಸ ಆರ್ಟಿಸ್ಟ್ ನಗಲು. ಸೊ ಮಾತೆರ್ಲ ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಲ್ತೊಂದುಪ್ಪು ನಗಲು. ಸೊ ಇತ್ತೆ ಆ ರೀತಿ ಫ್ರೆಂಡ್ಲಿ ಇತ್ತೇರ್ ಪಂಡ ಎಂಡ ಮೈಕ್ ಕೊರಲಿ ಆರ್ ದಾದ ಪಾತೆರ್ವಿರ ಐನಿ ಹಂಗೆ ಕಂಟಿನ್ಯೂ ಮಲ್ಪೆ ಪನ್ಪಿನ ಪಂಡ ಆತ ನಂಬೋಂದಿತ್ತೀರೇನು ದಯ ಪಂಡ ಆತ ಯಾನ್ ಅರ್ನಮಿತ್ ನಂಬಿಕೆ ದೇವಡು ಆರ್ ಅರ್ನಮಿತ್ ನಂಬಿಕೆ ದೇವಡು ಅವು ಆಣಿ ಎಂಕಲ್ಲ ಫಿಲ್ಮ್ ಮಾಡಿ ದಾದ ಪಂಡ ಆಗಲ್ನ ಸ್ಟ್ರೆಂತ್ ದಾದ ಉಂಡು ಐಕ್ ಎಂಕು ವರ್ಕ್ ಮಲ್ತ ಆಗಲ ಆಯ್ನಾತ್ ಕಂಫರ್ಟೇಬಲ್ ಅದು ತೂಂಡ್ರೆ ಟ್ರೈ ಮಲ್ತ ಆ್ಯಂಡ್ ಮೇರ್ ಇತ್ತೆ ಪರಿಚಯ ಒಂದಿಲ್ಲರು. ಸೊ ಶೀಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರೆಸ್. ಸೊ ಕುಡ್ಲ ತೂವೊಂದುಪ್ಲೆ ಅದರ ಸ್ಯಾಂಡಲ್ವುಡ್ ತೂವೊಂದುಪ್ಲೆ. ಸೊ ಪರ್ಫಾರ್ಮೆನ್ಸ್ ದಾದ ಬಂದು ಖಂಡಿತ ಮೇರ್ ತೋಚದ್ ಕೊಡ್ತಾರೆ. ವಾವ್, ಡೆಫಿನೆಟ್ಲಿ ಪಂಡಿ ಪೊಕ್ಕ ಎಂಕಲ್ನ ಫಿಲ್ಮ್ ದ ಮಿತ್ ಕ್ಯೂರಿಯಾಸಿಟಿ ನನಾತ್ ಜಾಸ್ತಿ ಆವೊಂದುಂಡು ಅಂಚನೆ ಎಂಕಲ್ನ ವೀಕ್ಷಕರೇ ತೂವೊಂದುಲ್ಲೆರ್ ಈ ವೇದಿಕೆಡ್ ಬರ್ಪುನ ನೆಕ್ಸ್ಟ್ ಡಾನ್ಸ್ ಓ ಆದಿಪ್ಪುಂದು ಕ್ಯೂರಿಯಸ್ ಆದ್ ವೇಟ್ ಮಲ್ತೊಂದುಲ್ಲೆರ್. ಸೊ ಬಿಫೋರ್ ವಿ ಗೋ ಆನ್ ಟು ದ ನೆಕ್ಸ್ಟ್ ಐಟಮ್ ಆನ್ ದಿಸ್ ಸ್ಟೇಜ್ ವಿ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್. ನಮ್ಮ ಟಿವಿ ಹಾಗೆ ಮೇಸ್ಟ್ರೋ ಪ್ರೊಡಕ್ಷನ್ ಸಹಭಾಗಿತ್ವದಲ್ಲಿ ಮೂಡಿ ಬರ್ತಿರುವಂತಹ ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಹೆಮ್ಸ್ ಡೇ ಟು ಡಾನ್ಸ್ ಪವರ್ಡ್ ಬೈ propipo.com, ಭೂಮಿ ವಿಲಾಸ್ ಆ್ಯಂಡ್ ಗಡಿ ಡಿಟರ್ಜೆಂಟ್. ಅದರ ಜೊತೆಗೆ ನಾನು ಸೌಜನ್ಯ ಆಗಿರ್ಬೋದು ಅಥವಾ ನಮ್ಮ ಎಲ್ಲ ಜಡ್ಜಸ್ಗಳಾಗಿರ್ಬೋದು ಅಥವಾ ನಮ್ಮ ಸೂಪರ್ ಗುರು ಆಗಿರ್ಬೋದು, ಎಲ್ಲರೂ ಕೂಡ ಹುಟ್ಟುವಾಗಲೇ ತುಂಬ ಬ್ಯೂಟಿಫುಲ್, ಇನ್ನೂ ಬ್ಯೂಟಿಫುಲ್ ಕಾಣಬೇಕು ಅಂದರೆ ಅದಕ್ಕೆ ನಮಗೆ ಮುಖ್ಯ ಕಾರಣವಾಗಿರುವಂಥದ್ದು ಹೆವೆನ್ ರೋಸ್. ಸೊ ಥ್ಯಾಂಕ್ಸ್ ಟು ಹೆವೆನ್ ರೋಸ್ ಆಸ್ ವೆಲ್. ಈಗಾಗಲೇ ಒಂದು ಟೀಮ್ ಪರ್ಫಾರ್ಮೆನ್ಸ್ ಮುಗಿಸಿದೆ, ಸೆಮಿಫೈನಲ್ಸ್ ರೌಂಡ್, ಆ್ಯಂಡ್ ಈ ರೌಂಡಲ್ಲಿ ಪ್ರಾಪ್ ರೌಂಡ್ ಇದು. ಸೊ ಯಾವುದೇ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಅವರ ಡಾನ್ಸಿಂಗ್ ಸ್ಕಿಲ್ಸ್ನ ಸ್ಟೇಜ್ ಮೇಲೆ ತೋರಿಸಬೇಕು. ಸೊ ಸೆಕೆಂಡ್ ಟೀಮ್ ವೇದಿಕೆ ಮೇಲೆ ಬರ್ತಾ ಇರುವಂಥದ್ದು ಫ್ರಮ್ ದ ಟೀಮ್ ಚಾಂಪಿಯನ್ಸ್. ಸಂಜಯ್ ಸರ್, ನಿಮ್ಮ ಟೀಮಿಂದ ಬರ್ತಾ ಇರುವಂತಹ ಟೀಮ್ ಯಾವುದಪ್ಪ ಅಂತ ಹೇಳಿದ್ರೆ ಫಾಲ್ಕನ್ಸ್, ಇಫ್ ಐ ಆಮ್ ನಾಟ್ ರಾಂಗ್, ರೈಟ್? ಸೊ ಪ್ಲೀಸ್ ವೆಲ್ಕಮ್ ಫಾಲ್ಕನ್ಸ್ ಆನ್ ಸ್ಟೇಜ್. Ladies and gentlemen, your attention please. आज की शाम हमारे नाम, मेरा मतलब है आज का शैंपेन और डिनर आप सबके लिए हमारी तरफ. Yes sir, what can I do for you? Would you like to place any order, sir? Sir? Would you like to try our Russian salad or French fries or something like that? सारा दिन गुजारा इंतजार में और खुशी मिली है मेरी मुझे उधार में. मेरे तो गम भी वन पे वन है फ्री. मैं कल यहाँ था यही हूँ आज भी. कल भी मिलूंगा तुझको इसी बार में. पहली बार में हैप्पी यार में, हैप्पी यार में. Now it is time to play. बॉयज, ये क्या चल रहा है? मैडम आ गई मैडम. ये आपके लिए. चलो अपने अपने काम पे लग जाओ. ये तो मेरा फर्ज है मैडम. तू ही मेरी है सारी ज़मीन, चाहे कहीं से चलूं तुझ पे ही आके रुकूं. तेरे सिवा मैं जाऊं कहाँ, कोई भी राह चुनूं तुझ पे ही आके रुकूं. तुम मिले तो लम्हे थम गए, तुम मिले
तो सारे गम गए, तुम मिले तो मुस्कुराना आ गया। तुम मिले तो जादू छा गया, तुम मिले तो जीना आ गया, तुम मिले तो मैंने पाया है खुदा। देखिए ना, मुझे शूटिंग पर जाना है, गाड़ी खराब हो गई, क्या आप मुझे लिफ्ट देंगे? क्यों नहीं, आइए ना। थैंक यू। एक लड़की भीगी भागी सी रातों में जागी सी, एक लड़की भीगी भागी सी, सोती रातों में जागी सी, मिली एक अजनबी से, कोई आगे ना पीछे, तुम ही कहो ये कोई बात है। I feel her ringing somewhere here. एक लड़की भीगी भागी सी, एक लड़की भीगी भागी सी। तुम ही कहो ये कोई बात है। अकेले हैं तो क्या गम है, चाहे तो हमारे बस में क्या नहीं, बस एक जरा साथ हो तेरा। Smart by 2 3 I'm a fool, I'm a fool, I'm a fool, fool, fool. You big heart, you got very big heart. I come near, I come near, I come near, near, near. You go far, you go far, you go very, very far. अरे ठंडा रख कर ले जा, थोड़ा बर्फ पे घिसले भेजा, सॉरी ले जा, माफी दे जा, हमको फ्री। 1 2 3 Sorry, sorry, sorry. पकड़े ये दोनों कान क्या? Sorry, sorry, sorry. बच्चे की लौटे जान क्या? Sorry, sorry, sorry. महंगी है एक मुस्कान क्या? Sorry, sorry, sorry. बच्चे की लौटे जान क्या? हाय बेबी, कहाँ हो तुम? ओके, अभी आई। बाय बॉयज। मार डाला, मार डाला, मार डाला, हाँ मार डाला। मार डाला फाल्कन्स, मार डाला। ಕ್ವಾರ್ಟರ್ ಫೈನಲ್ಸ್ ರೌಂಡ್ ಬುಲ್ಪಾದ ಮಾರಡಾಲ ಇನಿ ತೆಲ್ಪಾದ ಮಾರಡಾಲ ಹೆಚ್ಚಿನ ವಿಷಯ ಒಂದು. ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್. ಪ್ರಾಪ್ ರೌಂಡ್ ಸೆಮಿಫೈನಲ್ ರೌಂಡ್ಸ್ ಉಳ್ಳಾರು ಸ್ಟೇಜ್ ದ ಮಿತ್ತ ದಾದ ಪುರುಂಡು ತಿನ್ರೆ ಬನಾನಾ ಓಕೆ ಎಗ್ ಮೊಟ್ಟೆ ಡೈರೆಕ್ಟ್ ಹಾ ಬನ್ಸ್ ಪೋಡಿ ಗೋಳಿ ಬಜೆ ಮಸಾಲೆ ದೋಸೆ ನೀರುಳ್ಳಿ ಬಜೆ ಕೆರಂಗು ಪೋಡಿ ಪರಂದು ಪೋಡಿ ಪ್ಲೇನ್ ದೋಸೆ ಸೆಟ್ ದೋಸೆ ತುಪ್ಪ ದೋಸೆ ರಾಗಿ ದೋಸೆ ಈರುಳ್ಳಿ ದೋಸೆ ಅವು ದೋಸೆ ನೀರು ದೋಸೆ ಪೂರ ದೋಸೆ. ಓ ದೇವಾ, ಅದು ತಿನ್ಪುನ ಬನ್ನಗ ರೆಡಿ ಪೋರತ ಈ ರಾತ್ರಿ ಬತ್ತೀನಿ ಪೊಕ್ಕಡೆತ್ತು ಮೂರು ಮಾತ ರೆಡಿ ಉಂಡು ಅಂತ ಏನೇ ಬರ್ತೀನಿ. ಪ್ರೆಸೆಂಟಿಂಗ್ ಮಾಸ್ಟರ್ ಫಾರ್ ಕ್ವಾಲಿಟಿ ಬೇಕಿಂಗ್ ಇರ್ನನೇನ ಶೆಫ್ಸ್ ಪೂರ ಬರ್ತೀನಿ ಪೂರ ಟ್ರೈನಿಂಗ್ ಅಂತ ಕಡಬಿಡುತ್ತೆ. ಇನಿ ಅಕುಲ್ ದಾದ ಮಾತ ಮಲ್ದಿರಿಂದ ನಮ್ಮ ಜಡ್ಜಸ್ ನಕುಲ್ ಟೇಸ್ಟ್ ಉದಾತನ ಪಂಡ್ರೆ ಬಾಕಿ ಉಂಟು ಅಂದ ತಿಂದ ಆದಿತ್ತನ ಇರ್ ಪೋಪರ ತೀರ್ ಕಂಟಿನ್ಯೂ ಮಲ್ಪರ ಯಾನ್ ಪೋಡ. ಒಂದು ನಿಮಿಷ ಆ್ಯಕ್ಚುಲಿ ಮೂಲಿಂಗ್ದಲ್ಲ ಬೇಲೆಜ್ಜಿ ಆಯ್ತಾ ಒಟ್ಟಿಗೆ ನಟ್ಟು ಮಾತ ಜೋಕುಲೆ ಪುನ್ ಈ ರ್ಯಾಂಕರಿಂಗ್ ಮಂತ್ಲಿ ನೆಟ್ಟೆಂಗದಲ್ಲ ಲಾಭೆಜ್ ದೇವಾ ಅನುರಾಗ್ ದೇವರೇ ಪ್ಲೀಸ್ ಒಂಚೂರು ಸುಬುದ್ಧಿ ಕೊರ್ಲೆ. ಕ್ವಾಲಿಟಿ ಬೇಕಿಂಗ್ ದ ಬೇಕರ್ಸ್ ಮೂಲ ಉಳ್ಳೇರು, ರೋಡ್ ಸೈಡ್ ರೋಮಿಯೋಸ್ ಉಳ್ಳೇರು, ಬ್ಯೂಟಿಫುಲ್ ಬಾಬಿ ಡಾಲ್ಸ್ ಉಳ್ಳೇರು. ಇನ್ನು ಯೂಸ್ ಮಾಡ್ತಿನ ಪ್ರಾಪ್ಸ್ ಟೋಟಲ್ ಏತ್ ಪ್ರಾಪ್ಸ್ ಯೂಸ್ ಮಾಡ್ದಾರಮ್ಮ?
8 to 10. 8 to 10. Okay, prop round gu zabardast props ಒಟ್ಟಿಗೆ ಬೈದಿರೋ Falcons from the champions. Yes, champion ಪಾತ್ರೆ ದುಂಬು will go to Pooja Shetty please. How were the Falcons? Falcons. ಫಸ್ಟ್ ನಿಕಲ್ನ ಕಾಸ್ಟ್ಯೂಮ್ ಮಸ್ತ್ ಇದ್ದಂಡು ಮಾತಾಡ್ನಲ್ಲ ಪೂರೆಲ್ಲ ಕ್ಯೂಟ್ ತೋಜೊಂದಿಲ್ಲರು. Thank you, ma'am. ಮಾಬ್ಸ್ ಸ್ಟಾರ್ಟ್ ಮಾಡ್ತಾರೆ ನಿಗಲು ಪ್ಲೇಟ್ಸ್ ಯೂಸೇಜ್ ಅಂಡ ಇಡ್ದು ಬೊಕ್ಕ ನಡುಟು ಸ್ಟೂಲ್ಸ್ ಮತ್ತೊಂದು ಫ್ಲವರ್ಸ್ ಒಂಜಿ ಲವ್ ಪೋರ್ಷನ್ ಯೂಸ್ ಮಾಡ್ತಾರೆ. ದ್ಯಾಟ್ ವಾಸ್ ರಿಯಲಿ ಗುಡ್. Thank you, ma'am. ಸೈಡ್ ಟೇಬಲ್ ಒಂಜಿ ಅಲ್ಪ ಒಂಜಿ ಮಾಡ್ತಾರೆ ಇರ್ ಮಿಡಲ್ ಬರ್ತದೆ ದ ಸೆಂಟರ್ ಗರ್ಲ್. ದ್ಯಾಟ್ ವಾಸ್ ಟೂ ಗುಡ್. ಆ್ಯಂಡ್ ತಿರ್ತುಕುಲ್ ದಿನಕುಲ್ ಫುಲ್ ಗೋಲ್ಡನ್ ಕಾಸ್ಟ್ಯೂಮ್ಸ್ ಇರ್ತಾರೆ. ಟೇಬಲ್ ದ ಮಿತ್ ಮಂತಿನ ಮಾತ್ರ ಎಕ್ಸ್ಪ್ರೆಷನ್ ವಾಸ್ ರಿಯಲಿ ಕ್ಯೂಟ್, ಲವ್ಲಿ. ಆ್ಯಂಡ್ ಸಾಂಗ್ ಮಿಕ್ಸಿಂಗ್ ಖುಷಿಯಾನಿಂಗ್ ಮಸ್ತ್. Thank you, ma'am. ಆ್ಯಂಡ್ ನಡು ಅಲ್ಪ ಒಂಜಿ ಕಿಕ್ ಮಂತಾರೆ ಒಂಜಿ ದೆ ವಾಸ್ ಅ ಫನ್ನಿ ಮೂಮೆಂಟ್ ಒಂಜಿ ಎಲ್ಲಿಯ ಕಿಕ್ ಇತ್ತಂಡೆ. Yes, ma'am. ಸೊ ದ್ಯಾಟ್ ವಾಸ್ ಗುಡ್. Thank you, ma'am. ಓವರಾಲ್ ಇಟ್ ವಾಸ್ ಅ ನೀಟ್ ಆ್ಯಂಡ್ ಪ್ರೆಸೆಂಟೇಬಲ್ ಪರ್ಫಾರ್ಮೆನ್ಸ್. ಮಸ್ತ್ you, ma'am. ಖುಷಿಯಾನ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಪೂಜಾ. ಅವು ಖುಷಿ ಅಂಡ್ ಒಂದು ಖುಷಿ ಅಂಡ್ ಅವಲ ಖುಷಿ ಅಂಡ್ ఒక ಅವು ಒಂಜಿ ಮಲ್ತಾರತ್ತ ಅವಲ ಖುಷಿ ಅಂಡ್ ಫುಲ್ ಟೋಟಲ್ ಖುಷಿ ಅಂಡ್ ಬಂತೋಲೆದ ಪಾಪ ಜೋಕುಲು ಇತ್ತದಾದಲ್ಲ ಪನ್ಪೇರ್ ಪೊಸತ್ ಫುಲ್ ಟೋಟಲಿ ಪೂಜಾ ಮೇಡಮ್ಗೆ ಖುಷಿ ಆತನ. ಫೈನ್, ಓಕೆ, ವಿ ಗೋ ಆನ್ ಟು ದ ರಾಕ್ ಸ್ಟಾರ್ಸ್. ಆರ್ ಆಲ್ರೆಡಿ ಕ್ಲಾಪ್ಸ್ ಕೊರೊಂದಿತ್ತೀರಿ. ಈ ವಾಸ್ ಲೈಕ್ ಲಾಫಿಂಗ್ ಔಟ್. ಕಿಶೋರ್ ಎಂಚಾಂಡ್ ಫ್ಯಾಲ್ಕನ್ಸ್ನ ಪರ್ಫಾರ್ಮೆನ್ಸ್? ಎಸ್, ಆಫ್ ಕೋರ್ಸ್ ಪನ್ನ ಎಡ್ಡೆ ಪರ್ಫಾರ್ಮೆನ್ಸ್ ಬಂದಾಗ ಅವು ಫೀಲ್ ತನ್ನಾತಿಗೆ ಬರ್ಪುಂಡು ಪಿದೈ. ಗೈಸ್, ಯು ಗೈಸ್ ಆರ್ ಅಮೇಝಿಂಗ್. Thank you, sir. ನಿಖಾಲ ಪ್ರಾಪ್ಸ್ ಏರ್ಲ ಥಿಂಕ್ ಮಲ್ಪರ್ ಇಜ್ಜಿ ಅಂಚಿಂದ ದೇರ್ ಆರ್ ಸೋ ಮೆನಿ ಪ್ರಾಪ್ಸ್ ಎಲ್ಲಿ ಟ್ರೇಡ್ ಪತ್ತಿನ ನಿಖಾಲ ಇಂಕೊಂಚ ಮಸ್ತ್ ಖುಷಿ ಅಂಡ್ ಅಲ್ಪ ಒಂದು ಚೇರ್ ಇತ್ತು, ಸ್ಲೈಡಿಂಗ್ ಚೇರ್. ನಿಖುಲ್ ಅಲ್ಪ ಬೋದ ತಿರ್ತ್ ಬರ್ತಾನೆ, ಯುನೋ ದಟ್ ವಾಸ್ ಅ ಮ್ಯಾಜಿಕ್ ಮೂಮೆಂಟ್ ಫಾರ್ ಮೀ. Thank you, sir. ಆ್ಯಂಡ್ ಅವು ಟೇಬಲ್ ನಿಖುಲ್ ಅಲ್ಪ ಒಂಜಿ ಕಪಲ್ ಪಾರ್ಟ್ ಮಲ್ತಾರೆ. ದಟ್ ವಾಸ್ ಅಮೇಝಿಂಗ್. ಆ್ಯಂಡ್ ಓವರ್ ಆಲ್ ರೋಮಿಯೋಸ್ Nikal's expression seriously superb, and I seriously enjoyed it. Property round panda, this is the property round. Thank you, sir. A to Z Nikala starting with patina end munta. Enk onjila dance enk superb. Nikala props uses superb. Everything, you guys are amazing and God bless you. Keep up the good work. Thank you. Thank you, sir. Yeah. Thank you so much. Yeah, exactly. The choreographers also. Superb job, guys. All the best. ವಾವ್, ವೆಲ್ ಡನ್. ಎಂಕುಲು ಪೂರ ಶೋಸ್ ತೂಪ ಒಂಜಿ ರೌಂಡ್ ಆಯ್ ಬೊಕ್ಕ ಪ್ರಮೋಷನ್ ಆಪುನು, ಒಂಚೂರು ಮೆಚೂರಿಟಿ ಆಪುನು, ಒಂಚೂರು ಮಲ್ಲ ಆಪುನು. ಈ ರೌಂಡ್ ಪಪ್ಪ ಪೋಯಿನ ರೋಮಿ ಆತೇರು. ವಾಟ್ ಈಸ್ ದ ಸೀಕ್ರೆಟ್? ಮೀಸೆಲ್ಲ ಪೋತುಂಡು ಯಂಗ್ಲ ಆತೇರು, ಫುಲ್ ರೊಮ್ಯಾಂಟಿಕ್ ಮೂಡ್ ಹಿಡಿತೇರು. ವಾಟ್ ಇಸ್ ದ ಸೀಕ್ರೆಟ್ ಮ್ಯಾನ್? ಟೆಲ್ ಮಿ. ನೋ ಸೀಕ್ರೆಟ್ ದಾಲೇಜ್. ಸೀಕ್ರೆಟಾ ದಾಲ್ ಸೀಕ್ರೆಟ್ ನಾಲೇಜಿ ಟೀಚರ್ ಎಂಚ ಪಂಡು ಕೊಡ್ತಾರೆ ಅಂಚ ಅಪ್ಪಗ ಸೀರಿಯಸ್ ಇಪ್ಪೊಡು ಬಂತೇರು ಅಂಚ ಮಲ್ಪೊಡು ಇತ್ತೆ ಲವ್ ಬಾಯ್ ಅವಡು ಬಂತೇರು ಲವ್ ಬಾಯ್ ಆತಾರೆ. ನೆಕ್ಸ್ಟ್ ಅವನು ದಾದ ಮಲ್ಪವರ ಕೊರಿಯೋಗ್ರಾಫರ್ಸ್. ಎನಿವೇಸ್ ಮಾತೆಲ್ಲ ಫ್ಯಾಲ್ಕನ್ಸ್ ಎಂಕಲ್ನ ಟೀಮ್ ಹಿಡಿತ್ತುಂಡ. ಓ ಮೈ ಗಾಡ್, ಐ ವಿಶ್ ದೇವರ್ ಇನ್ ಡ್ಯಾಸ್ಲರ್ಸ್ ಇಂದ ಪೂಜಾ ಅವಲ ಹಿಡ್ದು ಇನ್ನೊಂದು ಲೇರು ಆ್ಯಂಡ್ ರಾಕ್ ಸ್ಟಾರ್ಸ್ ಓಪನ್ ಪಂಡು ಬಿಡ್ತೇರಿ. ಈ ಚೋಟ ರಾಕ್ ಸ್ಟಾರ್ಸ್ ಎನ್ನೈಟ್ ಇತ್ತುಂಡ ಏತ್ ಖುಷಿ ಆಯ್ತು. ಆ್ಯಂಡ್ ಆ್ಯಕ್ಚುಯಲ್ ಖುಷಿ ಆವಂದಿಪ್ಪನ ಎಂಕಲ್ನ ಚಾಂಪಿಯನ್ಸ್ಗೆ ಎಂಕ ಮಸ್ತ್ ಬೇಜಾರಾವಂದು ದಾಯಕ್ ಬಂಡ ಈ ಟೀಮ್ ಎನ್ನೊಟ್ಟಿಗೆ ಇಚ್ಚಿದ ರೈಟ್. ನಿಕ್ಲೆಗ್ ರಡ್ ಜನಕ್ಕೆ ಬೇಜಾರ ಅನ್ನಗ ಖುಷಿ ಆದಿತ್ತೆ ಪಾತರರೆ ಜಗೊತ್ತುಜಿ. ಓವರ್ ಟು ಸಂಜಯ್ ಸರ್, ಯೋರ್ ಚಾಂಪಿಯನ್ಸ್. Hi Falcons. Hello, sir. I will tell you what I was expecting. Egg crate you all used. I was expecting eggs in it and you could have balanced with eggs. Okay? I know it. I am expecting a little too much, but yeah, it's my expectation. Beginning of the chair section. Avante 19-20 battundavulu coordination. But hanky section came out really good, but ending onji janata hanky catch malpere IG bur now. Okay, avonji elle vichaya. But gift section, gift box section maltare tanikulu patade avulla onte coordination 19-20 ittande avu bunda. It was a amazing performance. Thank you, sir. Okay, all the best. వా మెంటర్ పనుకుని ఇంచినే ಮಾತೆಲ್ಲ ಎಡ್ಡೆ ಪಾಯಿಂಟ್ಸ್ ಪಂಡ ಮೇರೆ ನೆಕ್ಸ್ಟ್ ಟೈಮ್ ಕರೆಕ್ಷನ್ ಓಲೊಂದು ಪನ್ನೊಂದಿಲ್ಲ. ಅಂಡ್ ರಡ್ ಥಿಂಗ್ಸ್ ಒಂಜಿ ಮೊಟ್ಟೆದ ಪಂಡರತ್ತೆ ಸರ್ ಅವು ಅಕಲ್ ಕನೋದಿತ್ತೇರಿ ಮೊಟ್ಟೆ ತೆತ್ತಿ
ಟೀಮ್ ಬೈದನತೆ ಅಕಲ್ ತೆತ್ತಿ ಒಂಜೊಂಜೆ ಪೂರ ಅದು ರಿವೀಲ್ ಮಲ್ತೊಂದುಲ್ಲೆ ರಂಚ ಅವು ಪೂರ ಅಕಲ್ ಯೂಸ್ ಮಲ್ಪನಾಗ ದಟ್ ಯೂಸ್ ಇಟ್ ವಿತ್ ದ ಬಾಕ್ಸ್ ಓನ್ಲಿ ಕರೆಕ್ಟ್ ಪಂಡರತೆ ಎಂಗ್ಲಿ ಪಿರಾವಡ್ದು ಕುಡೊಂಜಿ ಬಾಕ್ಸಸ್ ಗಿಫ್ಟ್ಸ್ ಉಂಡತೆ ಲೆಕ್ಕ ಮಾಲ್ತದ ಒಂಜಿ ಕಮ್ಮಿ ಕಂದಿರ್ ಮಾತಿರ್ಗಳ ಗಿಫ್ಟ್ಸ್ ಕಂದಿಜೇರ್ ಪಂಡ ಪೋನಾಗ ಹೆಮ್ಸದ ಪರ್ಫಾರ್ಮರ್ ಆಫ್ ದಿ ಎಪಿಸೋಡ್ 11 ಪೋಯಿಂದು ಒಂಜಿ ಕಡಿಮೆ ಕಂದರತೆ ಉಲೈರ್ದು ಡಿಸ್ಕಷನ್ ಮಲ್ತೊಂದಿತ್ತೇರ್ ಎನಿವೇಸ್ ಫ್ಯಾಲ್ಕನ್ಸ್ ವೆರಿ ನೈಸ್ಲಿ ಡನ್ ಸೂಪರ್ ಗುರು ಏನ್ ಚಾತನ್ ಜೋಕುಲ್ನ ಪರ್ಫಾರ್ಮೆನ್ಸ್ ಇಟ್ ವಾಸ್ ವೆರಿ ಗುಡ್ ನಿಖಲ್ನ ಡ್ರೆಸ್ सुपर 19-20 वो चलता है योर मेंटर विल टेल यू so many things but that is okay on the whole it was very very good thank you all the best thank you so much super guru ಎಂಕ್ಲ ಇನಿತಾ ಸ್ಪೆಷಲ್ ಗೆಸ್ ಒಂದು ಮೊಟ್ಟೆಯ ಕತೆ ಮೊಟ್ಟೆ ಪೂರ ದತ್ತೊಂದರ್ ಜೋಕುಳ್ಳ ಇತ್ತೆ ಕಮೆಂಟ್ಸ್ ಆದ ಕೊರ್ಪಾರ್ತುಕ ಎಸ್ ಪ್ರೊಡ್ಯೂಸರ್ ಹಿಮ್ಸೆಲ್ಫ್ ಪ್ಲೀಸ್ Hey, you nailed it, man. Nice, very nice performance, Falcon. Really nailed it. अंदर तोज पाइला काने. डांस का 19-20 का फ़र्क मुझे पता नहीं यार, मगर it was a very enjoyable act. For me, the plus point, the attractive point was storytelling. We always see stories as a filmmaker. So storytelling onji story ittund first the last moting like follow malper onji story ittund at romance ittund comedy ittund and that Fevicol gum thing lyrical hip hop wow nice lyrical hip hop ati gottiji anonde tat patere and enkul kudunji direction dupurenya antanaga vantage points where our eyes leads okay so engalna eyes prati corner igla ponittu stage da we went there we rotated there so ಪ್ರತಿ ಕಾರ್ನರ್ಲ ಎಂಕ್ಲೆಗ್ ತುಯ್ಯರತಿಕ್ ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ಹೆಂಗೆ ಮಸ್ತ್ ಖುಷಿಕೋರ್ನ ವಿಷಯ ಪಂಡ ತೆತ್ತಿದ ಒಂಜಿ ಟ್ರೇಕ್ ಅಂತಾರದೆ ನಿಕಲು ಧರ್ಮಕ್ಕೆ ಒಂಜಿ ಪ್ರಮೋಷನ್ಲ ಮಲ್ತಾರೆ ಎಂಕ್ಲೆಗ್ ಸೊ ಅವಳ ಮಸ್ತ್ ಖುಷಿಕೊಂಡು ಓವರ್ ಆಲ್ ಅ ವೆರಿ ನೈಸ್ ಆ್ಯಕ್ಟ್ ಆ್ಯಂಡ್ ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್ ಅಹೆಡ್ ಆಲ್ ದ ಬೆಸ್ಟ್ ಗೈಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ತೆತ್ತಿಯಿಂದ ಪಾಂಡೆ ಕೂಡಲೇ ಒಂದು ಮೊಟ್ಟೆಯ ಕತೆ ವಾಟ್ ಈಸ್ ದ ಪಾಯಿಂಟ್ ಈ ಮೊಟ್ಟೆಗ್ಲ ಕತೆಗ್ಲ ಫಿಲ್ಮ್ಗ್ಲ ಅದನ್ನ ಕನೆಕ್ಷನ್ ಉಂಡ ತಿಂಚನೆ ಒಂಜಿ ಪುದಾರೆ ಓಕೆ ಪ್ರತಿ ಊರಿಯೆಲ್ಲ ಲೈಫ್ ಹೀರೋ ಆವಡೊಂದು ಏನು ಮಾಡಮ್ಮ ಬಟ್ ಡೀಪ್ ಇನ್ಸೈಡ್ ಮಾತ್ರ ಎಲ್ಲ ಗೊತ್ತುಂಡು ನಮ್ಮ ಒಳಡೊಂಜಿ ಮಲ್ಲ ಝೀರೋಲ ಉಲ್ಲೇ ಬಂದು ಓಕೆ ಸೊ ನಮ್ಮ ದಾದ ಪ್ರಯತ್ನ ಮಲ್ತನಲ್ಲ ನಮ್ಮ ಏತೇ ಮಲ್ಲ ಹೀರೋ ಆಡಲ್ಲ ಸ್ಟಿಲ್ ನಮ್ಮ ಉಲಾಡ್ ಓಲಾವರಿ ಕೊಯ್ಟು ಆ ಝೀರೋ ಅದರ ಆ ಇನ್ಫೀರಿಯರ್ ಜನ ಅದರ ಆ ಹೀರೋ ಅತ್ತನ್ನ ಉಲ್ಲೇ ಸೊ ಅಂಚಿನ ಝೀರೋದ ಅಂಚಿನ ದಾಲಾದ ಅಂತಿನ ಅಂಚಿನ ಶೂನ್ಯದ ಅಂಚಿನ ಮೊಟ್ಟೆ ಅಂಚಿನ ಕತೆ ಸೊ ದಟ್ಸ್ ವೈ ಒಂದು ಮೊಟ್ಟೆಯ ಕತೆ ಆ್ಯಂಡ್ ಜೋಕುಲ್ ಮಸ್ತ್ ಪೊರ್ಲು ಜೊಂದಿಲ್ಲ ಆ್ಯಂಡ್ ಮಸ್ತ್ ಪೊರ್ಲು ಮಾಡ್ತಾರೆ ಆ್ಯಂಡ್ ನಿಗನ ಈ ಡ್ಯಾನ್ಸ್ ತೂಪಿನ ಎಂಗನ ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸೊ ನಮ್ಮ ಟಿವಿ ಹಾಗೆ ಮೇಸ್ಟ್ರೋ ಪ್ರೊಡಕ್ಷನ್ ಸಹಭಾಗಿತ್ವದಲ್ಲಿ ಮೂಡಿ ಬರ್ತಿರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಓಪನ್ ಟು ಆಲ್ ಗ್ರೂಪ್ ಡಾನ್ಸ್ ರಿಯಾಲಿಟಿ ಶೋ ದಟ್ ಈಸ್ ಹೆಮ್ಸ್ ಡೇರ್ ಟು ಡಾನ್ಸ್ ಪವರ್ಡ್ ಬೈ propipo.com ಭೂಮಿ ವಿಲಾಸ್ ಅಂಡ್ ಗಡಿ ಡಿಟರ್ಜೆಂಟ್. ಈ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಅಂದರೆ ಹೆಮ್ಸ್ ಡೇರ್ ಟು ಡಾನ್ಸ್ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ ಫೋರಂ ಫಿಜಾ ಮಾಲ್, ನಮ್ಮ ವೆನ್ಯೂ ಪಾರ್ಟ್ನರ್ ಆಗಿದ್ದಾರೆ, ಮೀಡಿಯಾ ಪಾರ್ಟ್ನರ್ ಆಗಿದ್ದಾರೆ newskernataka.com. ಇದರ ಜೊತೆಗೆ ನಾವು ಚಂದವಾಗಿ ಕಾಣಬೇಕಾದ್ರೆ, ತುಂಬ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಆಗಿರಬೇಕಾದ್ರೆ ಇಟ್ಸ್ ಥ್ಯಾಂಕ್ಸ್ ಟು ಹೆವೆನ್ ರೋಸ್ ಯೂನಿಸೆಕ್ಸ್ ಸ್ಯಾಲಾನ್, ಥ್ಯಾಂಕ್ಸ್ ಫಾರ್ ದ ಮೇಕಪ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಹೇರ್ ಡು. ಅದರ ಜೊತೆಗೆ ಇವೆಂಟ್ ಪಾರ್ಟ್ನರ್ಸ್ ಆಗಿದ್ದಾರೆ RDC ರೆವಲ್ಯೂಷನ್ ಡಾನ್ಸ್ ಕ್ರೂ. ಕ್ಲೋತ್ಸ್ ವಾರ್ಡ್ರೋಬ್ ಹ್ಯಾಸ್ ಬಿನ್ ಸ್ಪಾನ್ಸರ್ಡ್ ಬೈ ಆಫ್ ಲಿಮಿಟ್ಸ್ ಅಂಡ್ ಫಾತಿಮಾ ಕಲೆಕ್ಷನ್ಸ್. ಹಾಗಾಗಿ ಅನುರಾಗ್ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಏನೊಂದಿತ್ತು ಇರ್ದ ನೀನು ಅಲಕ್ಕ ಪೊರ್ಲಾತಿ ನೀನು ಮುರಣಿ ಮುಟ್ಟದಲ್ಲ ಅತ್ತು ಎಂಕ್ ವಿಶೇಷ ತೋಜೊಂದಿಜ್ಜಂಡು ಇನ್ನೀರ್ ಅಲಕ್ಕ ಪೊರ್ಲಾತಾರ. ಸೊ ಯಾನಿತ್ತೆ ಆಲ್ರೆಡಿ ಪಂಡ್ಯತೆ ಹೆವೆನ್ ರೋಸ್ ದಕಲ್ಲ ಮೇಕಪ್ ಲ ಹೇರ್ಡು ಅವತ್ತು ಓ ಅಂಚದಿ ಟೋಟಲ್ ಮೇಕ್ ಓವರ್ ಆತನ್. ಸೊ ಥ್ಯಾಂಕ್ಸ್ ಟು ಹೆವೆನ್ ರೋಸ್ ಸೊ ಒಂಜಿ ವೇಳೆ ಹಾಕ್ಲಿಕ್ಕೆ ಅಲಕ್ಕ ಪೊರ್ಲ ಹೊಡುಂದಾಂಡ ಹೆವೆನ್ ರೋಸ್ ಪೋಣ ರೈಟ್ ಎನ್ನಂಚಿನ ಹಾಕ್ಲಿಕ್ಕೆ ಆಗತ್ತೆ. ಇದು ನೆಕ್ಸ್ಟ್ ಇಯರ್ ಅಡೆಗೆ ಹೋಗ್ಬೋದು. ಓಕೆ ಬಟ್ ಎನಿವೇಸ್ ಕಮಿಂಗ್ ಬ್ಯಾಕ್ ಟು ಸೆಮಿಫೈನಲ್ ರೌಂಡ್. ಇವತ್ತು ಪ್ರಾಪ್ ರೌಂಡ್ ನ ಮಾಡ್ತಾ ಇದೀವಿ. ಈಗಾಗಲೇ ಎರಡು ತಂಡಗಳು ಪರ್ಫಾರ್ಮೆನ್ಸ್ ನ ಕೊಟ್ಟಿದೆ, ಸುಮಾರು ಪ್ರಾಪ್ಸ್ ಗಳು ಸ್ಟೇಜ್ ಮೇಲೆ ಬಂದಿದೆ. ನೆಕ್ಸ್ಟ್ ಬರ್ತಾ ಇರುವಂತ ತಂಡ ಯಾವುದು ಅಂತ ನಿಮ್ಮಲ್ಲೂ ಕೂಡ ಕುತೂಹಲ ಇರಬಹುದು. ಯಾವ ಪ್ರಾಪ್ ಅನ್ನ ಹಿಡ್ಕೊಂಡು ಬರ್ತಾರೆ ಅಂತ ಅವರು ಸ್ಟೇಜಿಗೆ ಬಂದ ಮೇಲೆ ನಾವು ನೋಡಬಹುದು. ಆದರೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಫ್ರಮ್ ಪೂಜಾಸ್ ಡಾನ್ಸರ್ಸ್ ವಿ ಹ್ಯಾವ್ ಗಾಟ್ ಎಕ್ಸ್ಟ್ರೀಮ್ ಡಾನ್ಸ್ ಕ್ರೂ. ಜೋರಾದ ಚಪ್ಪಾಳೆ ಪ್ಲೀಸ್ ವೆಲ್ಕಮ್ ಎಕ್ಸ್ಟ್ರೀಮ್ ಡಾನ್ಸ್ ಕ್ರೂ ಆನ್ ಟು ದ ಸ್ಟೇಜ್.
कंधों से मिलते हैं, कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं, कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। एक सिपाही जब फौज में भर्ती होता है, वो अपने आप को साबित करने के लिए नहीं, उसका जिद अपनी देश की सेवा करने के लिए। रात तुझे क्या याद रहेगी, हाथ में तेरे राख रहेगी, सवेरा सो जाएगा, ख्वाब तेरा भी खो जाएगा। Forward march. Who's next? सुजलां सुफलां मलयज शीतलां सस्य श्यामलां मातरं वन्दे। नहीं सौ दिन दुनिया घुमा है, नहीं कहे तेरे जैसा कोई नहीं, मैं गया जहाँ भी बस तेरी याद तुझे सलाम। सबसे प्यारी तेरी सूरत, प्यार है तेरा प्यार ही। वंदे मातरम। ಎಕ್ಸ್ಟ್ರೀಮ್ ಡಾನ್ಸ್ ಕ್ರೂ ಸೆಮಿಫೈನಲ್ ರೌಂಡಲ್ಲಿ ಪ್ರಾಪ್ ರೌಂಡ್ ನಡೀತಾ ಇದೆ. ಸೊ ಇವತ್ತು ಮಾಡಿರೋ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಹೇಳುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಯಾಕಂತ ಹೇಳಿದ್ರೆ ಈ ವಿಷಯದ ಬಗ್ಗೆ ಮಾತಾಡಬೇಕಂತಂದ್ರೆ ಅದಕ್ಕೆ ಅಷ್ಟೊಂದು ಹಿರಿಮೆ ಬೇಕು. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಇಂಥ ಪರ್ಫಾರ್ಮೆನ್ಸನ್ನು ನಮ್ಮ ಡೇರ್ ಟು ಡಾನ್ಸ್ ಸ್ಟೇಜ್ ಮೇಲೆ ನೋಡುವಾಗ. ಸೊ ಈ ಒಂದು ಕಾನ್ಸೆಪ್ಟ್ನ ತಂದು ನೀವು ಮಾಡಿರೋ ಪರ್ಫಾರ್ಮೆನ್ಸ್ಗೆ ನನ್ನ ಕಡೆಯಿಂದ ಸಲ್ಯೂಟ್. ಸೊ ವೆಲ್, ಈ ಪರ್ಫಾರ್ಮೆನ್ಸ್ ಮಾಡಾಗಿದೆ, ನಿಮ್ಮ ಪ್ರಾಪ್ಸನ್ನೆಲ್ಲ ನೀವು ಯೂಸ್ ಮಾಡಿದ್ದೀರಾ, ಆದರೆ ಇದು ಎಲ್ಲಿವರೆಗೂ ನಮ್ಮ ಜಡ್ಜಸ್ಗೆ ಇಷ್ಟ ಆಗಿದೆ ಅಂತ ಅವ್ರ ಹತ್ರನೇ ಕೇಳಬೇಕು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಂಜಯ್ ಸರ್, ಈ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತೀರಾ? ಎಕ್ಸ್ಟ್ರೀಮ್ ಡಾನ್ಸ್ ಕ್ರೂ ಎಕ್ಸ್ಪೆಕ್ಟ್ ಮಾಡಿದ ಥರನೇ ನೀವು ನಿಮ್ಮದು ಜಂಪ್ಸ್ ಮತ್ತು ನಿಮ್ಮದು ಪವರ್ ಮೂವ್ಸ್ ಏನಿದೆ, ನಿಮ್ಮದು ಸ್ಟ್ರಾಂಗ್ ಬೇಸ್ ಏನಿದೆ, ಅದೇ ಏರಿಯಾದಲ್ಲಿ ನೀವು ವರ್ಕ್ ಮಾಡ್ತಾಯಿದ್ರಿ. ಅಪಾರ್ಟ್ ಫ್ರಮ್ ಕಪಲ್ ಆಫ್ ಲ್ಯಾಂಡಿಂಗ್ಸ್, ಯಾವಾಗಲೂ ಫ್ಲಿಪ್ ಮಾಡಿ ಲ್ಯಾಂಡ್ ಮಾಡುವಾಗ ಸ್ವಲ್ಪ ಲ್ಯಾಂಡಿಂಗ್ ಸ್ವಲ್ಪ ಸ್ಮೂತ್ ಇರಲ್ಲ, ಅದು ಕಪಲ್ ಆಫ್ ಟೈಮ್ಸ್ ಇಟ್ ಹ್ಯಾಪನ್. ಅಪಾರ್ಟ್ ಫ್ರಮ್ ದ್ಯಾಟ್ ಸಿನ್ಸ್ ಇಟ್ಸ್ ಎ ಪ್ರಾಪ್ ರೌಂಡ್, ಇದು ಪ್ರಾಪ್ ರೌಂಡ್ ಆಗಿರೋದ್ರಿಂದ
ನಿಮಗೆ ನೀವು ರಿಸ್ಟ್ರಿಕ್ಟೆಡ್ ಆ್ಯಕ್ಚುಲಿ, ಯಾಕೆಂದರೆ ನೀವು ಕಾನ್ಸೆಪ್ಟ್ ತಗೊಂಡಿರೋದು ಆರ್ಮಿ, ಇಂಡಿಯನ್ ಆರ್ಮಿ ಅಲ್ವಾ? ಹಾಗೆ ನಿಮಗೆ ಪ್ರಾಪ್ಸ್ಗೆ ರಿಸ್ಟ್ರಿಕ್ಷನ್ ಆಯಿತು, ಯಾಕೆಂದರೆ ನಿಮಗೆ ಬೇರೆ ಯಾವುದು ಪ್ರಾಪ್ಸ್ ತಗೊಳ್ಳೋಕ್ಕಾಗಲ್ಲ, ಯಾಕೆಂದರೆ ನೀವು ಆಲ್ರೆಡಿ ಯು ಆರ್ ಶೋಯಿಂಗ್ ಥೀಮ್ ಅಲ್ವಾ? ಹಾಗಿರುವಾಗ ನಿಮ್ಮದು ಇದು ರಿಸ್ಟ್ರಿಕ್ಷನ್ ಆಗಿದೆ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಪ್ಸ್ ಯುಟಿಲೈಸೇಷನ್ ಆಗಿಲ್ಲ. ಓಕೆ, ಯಾಕೆಂದರೆ ನಿಮ್ಮದು ಥೀಮ್ ಬಂತಲ್ಲಿ, ಈ ಥೀಮ್ಗೆ ನಿಮಗೆ ಜಾಸ್ತಿ ಏನು ಮಾಡೋಕ್ಕೂ ಆಗಲ್ಲ, ಅದಕ್ಕೆ ನೀವು ಪ್ರಾಪ್ಸ್ ರೌಂಡು ಕರೆಕ್ಟಾ? ನಿಮಗೆ ಅದು ಈ ಥೀಮಲ್ಲಿ ಏನೇನು ಯೂಸ್ ಮಾಡ್ಬೋದು ಅಂತ ಅಷ್ಟು ಯೂಸ್ ಮಾಡಿ, ಮತ್ತು ನೀವು ನಿಮ್ಮ ಸ್ಟ್ರಾಂಗ್ ಬೇಸನ್ನೇ ನೀವು ಕರೆಕ್ಟ್ ಪುನಃ ಯೂಸ್ ಮಾಡಿದ್ರಿ. ಓಕೆ, ಬಟ್ ಓವರ್ ಆಲ್ ಇಟ್ಸ್ ಅ ಗುಡ್ ಪರ್ಫಾರ್ಮೆನ್ಸ್. small places, coordination was lacking in between. Apart from that, nothing. Power was good. And overall it was good. Thank you, sir. All the best. Thank you, Sanjay sir. Rockstar. Kishore, ಈ ಪರ್ಫಾರ್ಮೆನ್ಸ್ ಬಗ್ಗೆ ದಾದ ಬಂತಾರೆ. Extreme dance crew. First of all, ಇಂಕ ನಿಕಲ್ನ ಕಾನ್ಸೆಪ್ಟ್ ಇಷ್ಟ ಅಂಡೆ. Thank you, sir. Thank you, sir. ಬಕ ಐ ರೆಸ್ಪೆಕ್ಟ್ ಲೈಕ್ ನಮ್ಮ ದೇಶದ ಒಂಜಿ ನಿಕುಲು ಒಂಜಿ ಇಂದು ಮಲ್ತಿದ್ದಾರೆ, ಕಾನ್ಸೆಪ್ಟ್ ಮಲ್ತಿದ್ದಾರೆ, ಬೊಕ್ಕ ಅಕ್ಲೆಗ್ ಡೆಡಿಕೇಶನ್ ಮಲ್ತಿದ್ದಾರೆ. ಐ ಕ್ಯಾನ್ ಎಸ್ ಆಫ್ ಕೋರ್ಸ್ ಪ್ರಾಪರ್ಟಿ ರೌಂಡ್ ಪಂಡ ಒಂಜಿ ಫಸ್ಟ್ ದ ಇಂಕ ಒಂಜಿ ಹೆಲಿಕಾಪ್ಟರ್ ತೋಜಿ ನಿಕಲ್ನ ಮೂವಾಪಿನ ಪ್ರಾಪರ್ಟಿ ಯೂಸೇಜ್ ಎಂಕ್ಲೆ ತುಯರಿ ತಿಕ್ಕದಿಚ್ಚೋಲ್ಲ, ಬಿಕಾಸ್ ದಿಸ್ ಇಸ್ ಅ ಪ್ರಾಪರ್ಟಿ ರೌಂಡ್. ಡಾನ್ಸ್ ಇತ್ತನ್ ಡಾನ್ಸ್ ಇಡ್ಲಾತೆ ನಿಕಲ್ನ ಫುಟೇಜ್ ದಾದೊಂಡು ಅವೇ ನಿಕುಲ್ ಮಲ್ತಿದ್ದಾರೆ. ಇಟ್ಸ್ ಗುಡ್. ಪಕ್ಕ ಮಿಡಲ್ ನಿಕಲ್ನ ಸಿಂಕ್ರನೈಸೇಷನ್ ಒಂಚೂರು ಅಂಚಿಂಚು ಆತನ್, ಇಟ್ಸ್ ಓಕೆ. ಬಟ್ ಇಂಕ್ ಪ್ರಾಪರ್ಟಿ ಯೂಸೇಜ್ ತಿಕ್ಕದಿಚ್ ನೆಟ್ ಓಕೆ ಆ್ಯಕ್ಟ್ ಒಂದು ದಾಕ್ ಬಂಡ ಎಂಕ್ ಇತ್ತ ನಮಕ್ ಪೂರೆರೆಗ್ಲ ಸೀರಿಯಸ್ ಆವಡಪ್ಪನ್. ದಿಸ್ ಇಸ್ ಅ ಸೆಮಿಫಿನಾಲೆ. ನಿಕುಲ್ ನೇರ್ ದುಂಬ ಎಡ್ಡೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಇಂಕ್ ಮಸ್ತ್ ನಿಕ್ಲಿನೊಟ್ಟಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಉಂಟು ಅದಕ್ಕೋಸ್ಕರ. ಸೊ ಈ ಕಾನ್ಸೆಪ್ಟ್ಗೆ ಒನ್ಸ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಫೈನಲ್ಸ್ ಗೈಸ್, ಫೈನಲ್ಸ್. ಕೀಪ್ ಇಟ್ ಇನ್ ಯೋರ್ ಮೈಂಡ್. ಓಕೆ, ಥ್ಯಾಂಕ್ ಯು ಕಿಶೋರ್. ವೆಲ್, ಪ್ರಾಪರ್ಟಿ ರೌಂಡ್. ಸೊ ನೀವು ಮಾಡಿರೋ ಪ್ರಾಪರ್ಟೀಸ್ಗಳು ಇಲ್ಲಿ ಯೂಸ್ ಮಾಡಿರೋದ್ರಲ್ಲಿ ಹೆಲಿಕಾಪ್ಟರ್ ತುಂಬ ಚೆನ್ನಾಗಿ ಕಾಣಿಸ್ತು. ನಿಮ್ಮ ಹತ್ರ ಒಂದು ಕೇಳಿ, ಮೈಲೇಜ್ ಏತ್ ಕೊರ್ಪುಂಡು ಹೆಲಿಕಾಪ್ಟರ್ ನಿಕಲ್ನ? ಮೈಲೇಜ್ ಇನಿದಾಲ ಬೈದಿಜಿ ಕಾಲ್ಪಾಡ್ದಾಡೇನೆ ಹೋದಿನ ಆಡ ಎಡ್ಡ ಮೈಲೇಜ್ ದೇವನ ಎಂಕಲ ಪೂಜಾಗ್ಲನ ನೆಕ್ಸ್ಟ್ ಶೂಟಿಂಗ್ ಪುರ ಮುಗಿಬೋಕೆ ಎಂಗ್ಲೆ ತಿರ್ಗೇರೆ ಬರೋ ಬಿದೇವ್ರ ಪುರ ಪೋನಾಗ ಪಕ್ಕಡೆ ಕಾಪೆರ ಮಾತಾ ನಮ್ಮನೆ ಇತ್ತನ್ನ ಕೀ ಸ್ಟಾರ್ಟ್ ಮಾಡ್ತ ದಡೆಗೆ ಕಿಕ್ ಹಾಕೋದು ಪೋಲಿ ಆತ ಅವು ನಮ್ಮತ್ತೆ ನಮ್ಮ ಮೆಂಟರ್ ಕಂಪ್ಲೀಟ್ ಮನ್ಪ್ಲೆ. ಓಕೆ, ಸೊ ಎನಿವೇಸ್ ಪೂಜಾ ಇರ್ನ ಟೀಮ್ ಪರ್ಫಾರ್ಮ್ ಅಲ್ದಂದ ದಾದ ಬನ್ಪಾರ್ ಎಕ್ಸ್ಟ್ರೀಮ್ ಡಾನ್ಸ್ ಕ್ರೂ. ಅವು ಹೆಲಿಕಾಪ್ಟರ್ ಅಲ್ತಿರ್ದಾಡೆ ಮಾತ್ರ ದಾನೆ ಪೋಯ್ನಿ ಅವ ಎಂಗಲ್ ಬತ್ತು ಜತ್ತಿನ ಲ್ಯಾಂಡ್ ಆದನೆ ಅಂದ ಜಾಸ್ತಿ ದುಂಪೋಯ್ಜವು ಜಾಸ್ತಿ ಯಾನ್ಲ ಇರ್ಲ ಪೋಕ ಜಾಸ್ತಿ ಈ ರೋಡೆ ಪೋಡೊಂದು ಪನ್ಲೆ ಯಾನ್ ಟೀಮ್ ದ ಬಾತಿರಂದಲ್ಲ. ಸರಿ ಸರ್, ಪ್ಲೀಸ್. ಮೈಲೇಜ್ ಕಮ್ಮಿ. ಓಕೆ, ಸೊ ನಿಖಿಲ್ನ ಜಂಪ್ಸ್ ವಾಸ್ ರಿಯಲಿ ಗುಡ್, ಬಟ್ ಅವೇ ಒಂಜಿ ರಡ್ಡು ಜಂಪ್ಸ್ ಲ್ಯಾಂಡಿಂಗ್ ಮಿಸ್ ಆಂಡ್ ರೈಟ್. ಆ್ಯಂಡ್ ಎನರ್ಜಿ ಎಡ್ಡೆ ಇತ್ತು ನಿಖಲ್ನ ಸ್ಟಾರ್ಟಿಂಗ್. ಆ್ಯಸ್ ಸೂನ್ ಆಸ್ ಯು ಸ್ಟಾರ್ಟೆಡ್ ಅಲ್ಪ ಪಿರವ್ರದ್ದು ಒಂಜಿ ಪ್ರಾಪ್ ಕನನಗ ಒರಿ ಪಿರ ತಿರುಗದು ವೆಯ್ಟ್ ಮಂತೊಂದಿತ್ತದ ಅದಕ್ಕೆ it should not be seen. I think you second irate piravd antondu you were just looking back piravd danji dadaka wait mantondittere starting. Okay, anyways, so avu pura stage iddu tojero alli right. Nikala energy must strong eddendu nama strong ulla right. Properties onchur kammi and because this is a property round nama onte ಜಾಸ್ತಿ ಯೂಸ್ ಮಾಡ್ತಡು. Anyways, not to worry. God bless. All the best to you guys. Okay, so ಪಾಪಾರೆ ಮರೆತು ಬೋಣಿ ಇರು ಎಕಡದ ಬುರ ಕೇಂಡ ಇರು ಅವಳು ಪಿರೋವ್ ತಿರ್ಗೊಂದಿರ್ತಾರೆ ನಾರ್ದು ಎದುರ್ತುವುದೇ ಮರೆತು ಬೋತಾರೆ ಪೂರ ನನ್ನ ಪಿರೋದೇ ಯಪ್ಪ ನೆನಪುಪ್ಪರಿಗೆ. ಓಕೆ, ಸೊ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಸೂಪರ್ ಗುರು ಏನು ಹೇಳ್ತೀರಾ ಈ ಪರ್ಫಾರ್ಮೆನ್ಸ್ ಬಗ್ಗೆ? ಇಟ್ ವಾಸ್ ನಾಟ್ ಬ್ಯಾಡ್. ದೇ ವೆರ್ ಒಂತೆ ಮಿಸ್ಟೇಕ್ಸ್ ಇತ್ತಂಡು ಪ್ರಾಪ್ಸ್ ಆತ್ ಎಡ್ಡೆ ಯೂಸ್ ಮಲ್ತಿದ್ಜ, ಬಟ್ ಆನ್ ದ ಹೋಲ್ ಇಟ್ ವಾಸ್ ಗುಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೂಪರ್ ಗುರು. ಆಯ್ತಾ, ಒಟ್ಟಿಗೆ ಒಂದು ಮೊಟ್ಟೆಯ ಕಥೆ. ಆ್ಯಕ್ಚುಲಿ ಚಿತ್ರ ನೀವು ಮಾಡಿರುವಂಥದ್ದು
ಹೆಚ್ಚು ಆಡಂಬರದ ಖರ್ಚಿಲ್ಲದೆ ಎಷ್ಟರಲ್ಲಿ ಒಂದು ಕ್ವಾಲಿಟಿ ಸಿನಿಮಾ ಕೊಡ್ಬೋದು ಅಂತ ಯೋಚನೆ ಮಾಡಿ ತಕ್ಕ ರೀತಿಯ ಬಜೆಟನ್ನು ಮಾಡಿ ನೀವು ಸಿನಿಮಾ ಮಾಡ್ತಾ ಇದ್ದೀರಾ. ಅದೇ ರೀತಿ ಇವರು ಕೂಡ ಪ್ರಾಪ್ಸಿಗೆ ತಕ್ಕ ಬಜೆಟ್ನ ಇಟ್ಕೊಂಡು ಇವರ ಪರ್ಫಾರ್ಮೆನ್ಸ್ನ ಮುಗಿಸಿದ್ದಾರೆ. ಸೊ ಒಂದು ಮೊಟ್ಟೆ ಕತೆ ಸುಹಾನ್ ದಾದ ಬನ್ಪರ್ ನೆತ್ತ ಬಗ್ಗೆ ಎಂಕ್ ಡ್ಯಾನ್ಸ್ಡ್ ಆತ ಪನ್ಪುನಾಥ ಏನು ಮಲ್ಲ ಜನ ಆತ್ ಅಂಡ್ ಡ್ಯಾನ್ಸ್ದ ಮಾತ ಪಂಡೆ ರಾಕುಲ್ ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಡ್ಯಾನ್ಸ್ ಫಾರ್ ಮೀ. ಒಂಜಿ ದೇಶಭಕ್ತಿದ ಫೀಲ್ ಎಂಜಿನ ಉಂಡ ಬತ್ತಂಡು August 15th ಎಂಕುಲು ಸೆಲೆಬ್ರೇಟ್ ಮಲ್ತಾ ಇಂಡಿಪೆಂಡೆನ್ಸ್ ಡೇ ಐಡ್ದು ಬೊಕ್ಕ ಇತ್ತೆ ತೂನಾಗ ಅವೇ ಫೀಲ್ ಕಂಟಿನ್ಯೂ ಅವನ್ ಬತ್ ನಾ ಫ್ಲೋ ಇತ್ತಂಡು. ಸೊ ಇಟ್ ವಾಸ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್ ಫಾರ್ ಮೀ. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಸೊ ನಮ್ಮ ಜಡ್ಜಸ್ಗಳು, ನಮ್ಮ ಚೀಫ್ ಗೆಸ್ಟ್, ಇವತ್ತು ಬಂದಿರೋದು ಸೂಪರ್ ಗೆಸ್ಟ್ಗಳು, ಹಾಗೆ ನಮ್ಮ ಸೂಪರ್ ಗುರು ಅವರೆಲ್ಲ ಅವರ ಕಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ನೀವು ವೆಯ್ಟ್ ಮಾಡಬೇಕು ಫೈನಲ್ನ ಡೋರ್ ನಿಮಗೆ ಓಪನ್ ಆಗುತ್ತೋ ಇಲ್ವೋ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಟಿವಿ ಹಾಗೆ ಮೇಸ್ಟ್ರೋ ಪ್ರೊಡಕ್ಷನ್ಸ್ ಸಹಭಾಗಿತ್ವದಲ್ಲಿ ಮೂಡಿ ಬರುತ್ತಿರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಓಪನ್ ಟು ಆಲ್ ಗ್ರೂಪ್ ಡಾನ್ಸ್ ರಿಯಾಲಿಟಿ ಶೋ, ದಟ್ ಈಸ್ ಹೆಮ್ಸ್ ಡೇರ್ ಟು ಡಾನ್ಸ್, ಪವರ್ಡ್ ಬೈ ಗಡಿ ಡಿಟರ್ಜೆಂಟ್, profifor.com ಆ್ಯಂಡ್ ಭೂಮಿ ವಿಲ್ಲಾಸ್. ಸೊ ಇವತ್ತಿನ ಎಪಿಸೋಡ್ನ 3 ಪರ್ಫಾರ್ಮೆನ್ಸ್ಗಳು ಸೆಮಿಫೈನಲ್ ರೌಂಡ್ ಸ್ಟಾರ್ಟ್ ಆಯಿತು. 3 ಪರ್ಫಾರ್ಮೆನ್ಸ್ಗಳು ಕೂಡ ತುಂಬ ಸೂಪರ್ ಆಗಿ ಮೂಡಿ ಬಂದಿದೆ. ಆದರೆ ಸದ್ಯಕ್ಕೆ ಏನು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಈ ಶೋಗೋಸ್ಕರ ಸ್ಪಾನ್ಸರ್ಸ್ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಜೊತೆಗೆ ತುಂಬ ಜನ ತುಂಬ ಕಷ್ಟಪಟ್ಟು ದುಡಿತಾ ಇದ್ದಾರೆ. ವೇದಿಕೆ ಮೇಲೆ ನಾವು ಕಾಣ್ತೀವಿ, ಸೌಜನ್ಯ ಕಾಣ್ತಾರೆ, ಹಾಗೆ ನಮ್ಮ ಜಡ್ಜಸ್ಗಳು ಕೂಡ ಕಾಣ್ತಾರೆ. ಆದರೆ ಆ ಒಂದು ಏನು ಹೇಳ್ತಾರೆ ಸಾಕಾಗುವಂಥದ್ದು ಪಂಡ ಒಂದು ತೋಜುನಿ ಎಂಕಲ್ನ ಮೋನೆಡು ಮಾತ್ರ ಎಂಕಲ್ನ ಜಡ್ಜಸ್ನ ಮೋನೆಡು ದಾಳ ತೋಜೊಂದಿಜಿ ಅಂಚ ಪಂಡ ಅಕುಲು ಬೇಲೆ ಮಲ್ತೊಂದಿಜ್ಜಿರಂದತ್ತು. ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್. ಬಟ್ ಅಕುಲು ಅಪಗ ಟೈಮ್ ಇಡು ಪೂರ ಇತ್ತ ಯಾನ್ ಪಾತಿರ್ನಾಗ ಅಕುಲು ಅಲ್ಪಕುಲು ಒಂದು ಹೆಮ್ಸ್ ದ ಪ್ರಾಡಕ್ಟ್ ಪೂರ ತಿನ್ನೊಂದುಲ್ಲೇರು. ಸೊ ಅಂಚಾದ ಅಕ್ಲೆಗೆ ದಾಲ ಬಚ್ಚಲ್ ಗೊತ್ತೊಂದಿಜಿ ಆರಾಮಡು ಕುಲೊಂದು ಅಲ್ಪ ಬೌಲ್ ಉಂಡು, ಅಲ್ಪ ಒಂಜಿ ಗ್ಲಾಸ್ ಉಂಡು, ಹೆಮ್ಸ್ ದಕುಲು ಗಡಿ ದಾದ ಬರೋಂದುಂಡು ಪ್ರಾಡಕ್ಟ್ ಐತಿ ಇಡೇಟ್ ಇನಿ ಬೈದಿನ ಗೆಸ್ಟ್ ನಕುಲು ಸಮೇತ ತಿನ್ನೊಂದು ಬಿಸಿ ಇಲ್ಲರು. ಅಕುಲ್ಲ ಎಪಿಸೋಡ್ ಬಿಡ್ದು ಪೋಯರ್ ಹಾಕ್ಲಿಕ್ಕೆ ಬೇಜಾರ ಅವನು ದಯಪನ್ನಾಗ ನನ್ನಲ್ಲ ಹೆಮ್ಸ್ ದ ಪ್ರಾಡಕ್ಟ್ ಖಾಲಿ ಆತಜಿಂದು. ಬಟ್ ಎನಿವೇಸ್ ಅಕುಲು ಎಂಜಾಯ್ ಮಲ್ತೊಂದುಲ್ಲೇರು. ಹೌ ಆರ್ ದೇ ಫೀಲಿಂಗ್ ರೈಟ್ ನಾವ್? ಸೊ ಅದನ್ನು ಕೇಳುವಂತಹ ಸಮಯ. ರಾಜ್ ಬಾಯ್, ಎಸ್ ಆಂಡೆ ತಿಂದಾಂಡೆ ಡಿಸ್ಟರ್ಬ್ ಅಂತಂದಿಲ್ಲ ಅದು ಮಲ್ಲೇಜಿ ಪಲ ತಿನ್ನ ಡಿಸ್ಟರ್ಬ್ ಅಲ್ಪುನ ಅವಲ ಹೆಮ್ಸ್ ತಿನ್ನ ಡಿಸ್ಟರ್ಬ್ ಅಲ್ಪುನ ಮಲ್ಲ ಅಪರಾಧ ಐಟ್ ಕುಡೊಂಜಿ ವಿಷಯ ಉಂಡು. ತಿನ್ನಾಗ ಡಿಸ್ಟರ್ಬ್ ಮಲ್ಪರೆ ಬಲ್ಲಿ ಪಾಪದಾಗಲು ಉಂತು ತುಪ್ಪನಾಗ ಅಕ್ಲೆಗ್ಲ ಚೂರು ಕೊಡ್ದು ತಿನ್ನೋಡು, ಒರಿಯೊರಿಯೇ ತಿನ್ರೆ ಬಲ್ಲಿ ಅಂದ್ ಮೂಜಿ ಬೇತೆ ತಿಂಡಿ ಪತಂ ಪೋಯರ್ ತೊಟ್ಟೆಡ್ ಹೆಮ್ಸ್ ತಗನ ಎಂಗ್ಲೇದಿ ತಿನ್ನ ಪೂರ ಆಕ್ಚುಲಿ ಕ್ಯಾಮರಾಮನ್ ಪೂರ ಉಲ್ಲೇರು, ಎಡಿಟರ್ ನಕ್ಲು ಉಲ್ಲೇರು, ಅಕುಲ್ ಯಾಕರ್ದಂಚಿ ನಿನ್ನ ಮೋನೆ ತೂ ಒಂದಿಲ್ಲ ಈ ಪಿರಾಡ್ ಪೋತಿ ಇನ್ನೊಂದಿಲ್ಲ ಅಂದನ್ ಸರಿ ಐನ್ ಕಟ್ ಮನ್ ಪ್ಲೇ ಇಟ್ಸ್ ಓಕೆ. ಇಲಾಗ ಎಂಚ ಒಂದು ಪಲ್ಲೆ ಐತೆ ಒಂಜಿ ಪ್ರಾಬ್ಲಮ್ ಹೆಮ್ಸ್ ತದ ಬಂಡ ತುಲೆ ಎಕಾಡ್ದಂಚಿ ಹೆಂಗ್ ಕೊಡ್ತಾರೆ ಅವೇ ನಾ ಎದೆ ತೊಂದು ಎಕಾಡ್ದಂಚಿ ತಿನ್ನೊಂದಿಲ್ಲ ಪಿರ ಕೊರ್ರೆಕೆ ಏನೊಚ್ಚೆ ಒಂದೊಂಜಿ ಪ್ರಾಬ್ಲಮ್ ದಾದ ಬಂಡ ಏತ ಟೇಸ್ಟಿ ಉಂಡು ಬಂಡ. ಸೊ ಶೇರ್ ಮಲ್ಪರ ಒಂಚೂರು ಭಂಗ ಆಪುಂಡು ನಮ್ಮನೆ ಏರ್ಲ ಗೊರ್ಬುಜರ್ ಹೆಂಗ್ ಗೊತ್ತಾತನ್ ಪನ್ನ ಹೆಮ್ಸ್ ದಕಲ ಪ್ರಾಡಕ್ಟ್ ಬತ್ತಿ ಪೆಟ್ಟಿಗೆ ಪೂರ ತೊಟ್ಟೆ ದುಲೆ ಬ್ಯಾಗ್ ದುಲೆ ಜಿಂಜೊಂದುಂಡು ಪಿದೇ ಬರೊಂದಿಜ್ಜಿ ಅಂದ ನಿನ್ನೊಂದು ಬ್ಯಾಗ್ ಒಂಚೂರು ಮಲ್ಲ ಇಲ್ಲಕ ತೋಜನೆ ಈಗ ಕಡಪುಡಿ ಇಲ್ಲಡೆ ಇಲ್ಲ ಕಡಪುಡಿ ಎಡ್ಡೆ ಸೊ ಅಂಚಾದ ನಿಕುಲು ಎಂಜಾಯ್ ಮಲ್ತೊಂದುಲ್ಲಾರಿ, ಖಂಡಿತ ಎಂಜಾಯ್ ಡಾನ್ಸ್ ತೊಂದುಲ್ಲಾರಿ, ಶೋಲಾ ಹೆಮ್ಸ್ಲ ರಡೆಲ್ಲ ಎಂಜಾಯ್ ಮಾಡ್ತಾರೆ. ಎಸ್ ಅಲಾಂಗ್ ವಿತ್ ದಟ್ ನಮ್ಮ ಜಡ್ಜ್ ಆಂಡ್ ಆರ್ ಕೈ ತೆಗೆದು ಮಾತಾಡಿ. ಓಕೆ ಸರಿ ಕಿಶೋರ್, ಹೆಂಗ್ ಖಾಲಿ ಅಂಡ್ ಕುಡಲ ಬೋಡ ಅವು ತೊಟ್ಟೆ ಪತಂ ಪೋತಾರತ ಪತಂ ಬಲೆಂಚಿ ಈ ಇಡೀ ಶೋಟ್ ಮುಲ್ಪ ಮೇನ್ ಮುಖ್ಯ ಡಾನ್ಸ್ ಡೇರ್ ಟು ಡಾನ್ಸ್ ಆಂಡಲ ಮುಲ್ಪ ನೆಕ್ ಈ ಡಾನ್ಸ್ಗೆ ಆ ತೊಟ್ಟೆ ನಂಜು ಬಿಡ್ಲೆ ಪಿರೌದ ಅವು ಪಾಪದೇನೆ ತೊಟ್ಟೆ ಒಡೆಗೆ ಮೆಲ್ಲ ಇಲ್ಲಡೆ ಒಪ್ಪು ದಟ್ ಸೂಪರ್ ದಾದಲ ಅವಡ್ ಮುಕ್ಕನ ಫುಡ್ಸ್ ಮೈಂಡ್ ಬ್ಲೋಯಿಂಗ್ ನಲ್ಲೇ ರಾಗಿ ಒಂದುಲ್ಲ ಹೆಂಗ್ ಗೊತ್ತೊಂದುಂಡು ಆತ್ ಮೈಂಡ್ ಬ್ಲೋಯಿಂಗ್ ಆತ ಮುಕ್ಕಲ ಫುಡ್ ಟೇಸ್ಟಿ ಉಂಡು ಮೈಂಡ್ ಬ್ಲೋಯಿಂಗ್ ಒಂಜಿ ವರ ವಾಟ್ ಯು ಸೇ ಪೂಜಾ ಸೀರಿಯಸ್ಲಿ ವೆರಿ ನೈಸ್. ಅವ ಎಕರ್ದಿನ ತಿನ್ನೊಂದಿಲ್ಲ ಮಂಚ್ ಬಂದು ನಾನು ಬತ್ತಿ ಕೂಡ್ಲೆ ಕೇಂಡೆ ಓಂಡು ಹೆಮ್ಸ್ ಪ್ರಾಡಕ್ಟ್ ದಾಲ ತಿಕ್ಕೋ ಇಜ್ಜಿ ತಿನ್ರೆ ಆಯ್ ಬನ್ನಿ ಕೂಡ್ಲೆ ಬತ್ತು ದಾಂಡು ಏರು ಬತ್ತಿ ಕೂಡ್ಲೆ ನನಗೆ ಏನ್ ನತ್ತತೆ ಹೆಮ್ಸ್ ದ ಫುಡ್ ಉಂಕೇನಿ ಎಸ್ ಅರ್ಧ ಫುಲ್ ಪೂಜಾನೆ ಖಾಲಿ ಮಲ್ತೀನಿ ಪೂಜಾ ಏರಿಗೆ ಒಂದು ವಿಷಯ ಪನ್ಪೆ ಎಂಡ ಸುಮಾರು ಉಂಡು ಹೆಮ್ಸ್ ದ ತೊಟ್ಟೆ ಐತು ಲೈ ಫುಡ್ ಉಂಡು ಅವು ಯಾನ್ ಬ್ಯಾಗನ್ ಬತ್ತಂ ಪೋಪೆ ಬಿಡ್ಲೆ ಪೂರ ಒರಿಯೊರಿಯೇ ತಿನ್ಪುಂದ ಮನಗ ಆತ ಟೇಸ್ಟಿ ಉಂಡು ಆತ ಹೆಲ್ದಿ ಉಂಡು ಏರ್ಲ ಶೇರ್ ಮಲ್ಪ ರೆಡಿ ಇಜ್ಜರು. ಬಟ್ ಎನಿವೇಸ್ ಮೊಕ್ಕಲು ತಿನ್ನೊಂದು ಪಡು ಆ್ಯಂಡ್ ನಿಕುಲು ಹೆಲ್ದಿ ಆದುಪ್ಲೆ ಆಯ್ತು ಒಟ್ಟಿಗೆ ಇತ್ತೆ ಆ್ಯಕ್ಚುಲಿ ಒನ್ ಅನ್ಹೆಲ್ದಿ ಥಿಂಗ್ ಇಸ್ ಡೇಂಜರ್ ಝೋನಿಗೆ ಯಾರು ಹೋಗ್ತಾರೆ ಅಂತ ನಾವು ನೋಡಲೇಬೇಕು. ಸೊ ಹಾಗಾಗಿ ಇವತ್ತಿನ ಈ ರೌಂಡಲ್ಲಿ 3 ಪರ್ಫಾರ್ಮೆನ್ಸ್ ಆಗಿದೆ. ಇದರಲ್ಲಿ ಡೇಂಜರ್ ಝೋನಿಗೆ ಯಾರು ಹೋಗ್ತಾರೆ ಅಂತ ಹೇಳೋದಕ್ಕಿಂತ ಮುಂಚೆ 3 ತಂಡಗಳು ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ವೆಲ್ ಫ್ಯಾಲ್ಕನ್ಸ್, IDC ಹಾಗೆ ಎಕ್ಸ್ಟ್ರೀಮ್ ಡಾನ್ಸ್ ಕ್ರೂ ಸೆಮಿಫೈನಲ್ನ ಮೊದಲ ಸುತ್ತಲ್ಲಿ 3 ಜನ ಪರ್ಫಾರ್ಮ್ ಮಾಡಿದ್ದೀರಾ. ನಿಮಗೆ ಕಮೆಂಟ್ಸ್ ಕೂಡ ಸಿಕ್ಕಿದೆ. ರೈಟ್ ನಾವು ಇಟ್ಸ್ ಟೈಮ್ ಟು ಸಿ ಡೇಂಜರ್ ಝೋನಿಗೆ ಯಾರು ಹೋಗ್ತಾ ಇದ್ದಾರೆ ಅಂತ. ಸೊ ಡೇಂಜರ್ ಝೋನಿಗೆ ಯಾರು ಹೋಗ್ತಾರೆ ಅಂತ ಯಾರು ಹೇಳ್ತಾರೆ? ಸೂಪರ್ ಗುರು ಕೇಳೋಣ. ಸೂಪರ್ ಗುರು ಪನ್ಲೆ ಏರ್ ಇನಿ ಡೇಂಜರ್ ಝೋನಿಗೆ ಬಂದಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅನೌನ್ಸ್ ದಿಸ್ ಪಾರ್ಟ್ ಡೇಂಜರ್ ಝೋನ್ ಯಾರು ಹೋಗ್ತಾರೆ ಅಂತ ಹೇಳಿ. ಆಲ್ ದ 3 ಟೀಮ್ಸ್ ಹ್ಯಾವ್ ಡನ್ ವೆಲ್. ಆದರೆ ಫಾರ್ಮ್ಯಾಟಲ್ಲಿ
ಒಬ್ಬರೇ ವಿನ್ ಆಗೋದು ಅಂದರೆ ಮುಂದಕ್ಕೆ ಹೋಗೋದು. ಎಸ್, ಮುಂದಕ್ಕೆ ಹೋಗೋದು. ಇಬ್ಬರು ಡೇಂಜರ್ ಝೋನ್ಗೆ ಹೋಗಲೇಬೇಕು. ಸೊ ಐ ಥಿಂಕ್ ದಿ ಯಂಗ್ ಗರ್ಲ್ಸ್, ದ ಫಾಲ್ಕನ್ಸ್ ಆರ್ ದಿ performer of the day. Performer of the day. And they are qualified from semi-finals to finals. Congratulations. But unfortunately, the other two teams, they go to the danger zone. But the results will be known end of this semi-finals. ಅದರಲ್ಲಿ ಯಾರು ಇರ್ತಾರೆ ಅಂತ ಹೇಳಿ. ಸೊ ಸರಿ, ಹಾಗಾದರೆ ಇವತ್ತಿನ ಪರ್ಫಾರ್ಮೆನ್ಸ್ ಎಲ್ಲ ನೋಡಾದ್ಮೇಲೆ ನೀವು ಇಬ್ಬರು ಕೂಡ ಡೇಂಜರ್ ಝೋನ್ಗೆ ಹೋಗ್ತಾ ಇದ್ರ. ಡೇಂಜರ್ ಝೋನ್ ಅಂತ ಹೇಳಿದರೆ ಅದು ಎಲಿಮಿನೇಷನ್ ಅಲ್ಲ, ಇಟ್ ಈಸ್ ಒನ್ ಪ್ಲೇಸ್ ವೇರ್ ಇಟ್ ಈಸ್ ಇಂಡಿಕೇಟಿಂಗ್ ಯು ದ್ಯಾಟ್ ಯು ಹ್ಯಾವ್ ಟು ಇಂಪ್ರೂವ್. ಸೊ ಈ ಸೆಮಿಫೈನಲ್ಸ್ ರೌಂಡ್ ಮುಗಿಯುವಾಗ ಯಾರು ಫೈನಲ್ಸ್ಗೆ ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಪ್ಲೀಸ್ ಕೀಪ್ ಪ್ರಾಕ್ಟಿಸಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಪ್ರೇಯಿಂಗ್. ಥ್ಯಾಂಕ್ ಯು ಸೋ ಮಚ್. ಸೊ ಎರಡು ಟೀಮ್ಗಳು ಡೇಂಜರ್ ಝೋನಿಗೆ ಹೋಗಿದೆ, ಬಟ್ ದ ಹ್ಯಾಪಿಯೆಸ್ಟ್ ಪಾರ್ಟ್ ಈಸ್ ವಿ ಹ್ಯಾವ್ ದ ಲಿಟಲ್ ಒನ್ಸ್ ಬೀಯಿಂಗ್ ಸೆಲೆಕ್ಟೆಡ್ ಆಸ್ ದ ಪರ್ಫಾರ್ಮರ್ ಆಫ್ ದ ಡೇ. ಎಸ್ ಎಸ್ ಎಸ್, ವೆರಿ ಗುಡ್. ಸೊ ಹಾಗಾದರೆ ಇವರಿಗೆ ನಿಕ್ಲೆ ದಾದ ಬೋಡು ಪಲ್ಲೆ ಖಾಲಿ ಗಿಫ್ಟ್ ಬಾಕ್ಸ್ ಕೊರಡೆ. ಓ ಅಕ್ಲೆ ಎಕಡೆ ಗಿಫ್ಟ್ ಬಾಕ್ಸ್ ಬಿಡ್ದು ಬೋತಾ ಆ ಗಿಫ್ಟ್ ಬಾಕ್ಸ್ ಬೋಡಿತ ನಿಕಲು ಪ್ಯಾಕ್ ಮಲ್ದು ಕೊರ್ಲೆ ಪನ್ನೊಂದುಲ್ಲ. ಓಕೆ ರೈಟ್. ಸೊ ಐನ್ ಕೊರಡು ದಂಡ ಪ್ಲೀಸ್ ವೆಲ್ಕಮ್ ಆರ್ ಗೆಸ್ಟ್ ಆಫ್ ಟುಡೇಸ್ ಎಪಿಸೋಡ್. ಒಂದು ಮೊಟ್ಟೆಯ ಕಥೆಯ ಕ್ರೂ ಇಲ್ಲಿದೆ. ದ ಡೈರೆಕ್ಟರ್ ರಾಜ್ ಶೆಟ್ಟಿ, ಆಲ್ಸೋ ದ ಪ್ರೊಡ್ಯೂಸರ್ ಸುಹಾನ್ ಪ್ರಸಾದ್ ಆ್ಯಂಡ್ ದ ಲೀಡ್ ಹೂ ಹಸ್ ಬೀನ್ ಇಂಟ್ರೊಡ್ಯೂಸ್ ಫಾರ್ ದ ಫಸ್ಟ್ ಟೈಮ್ ಆನ್ ಟಿವಿ, ಅಮೃತ. ಇವರಿಗೆ ಜೋರಾದ ಚಪ್ಪಾಳೆ. ಸುವೆಲ್, ಒಂದು ಮೊಟ್ಟೆಯ ಕತೆ, ನಿಮ್ಮ ಒಂದು ಮೊಟ್ಟೆಯ ಕತೆ ಇನ್ನೇನು ಬಿಡುಗಡೆಗೆ ಸಿದ್ಧ ಆಗಿದೆ. ಅದರ ಜೊತೆಗೆ ಈ ಸಣ್ಣ ಸಣ್ಣ ಮೊಟ್ಟೆಗಳ ಕತೆ ಕೂಡ ನೋಡಿದ್ದೀವಿ. ಸೊ ಅವರಿಗೆ ಇವಾಗ ಪರ್ಫಾರ್ಮರ್ ಆಫ್ ದ ಡೇ ಕೊಡ್ತಾ ಇದ್ವಿ. ಬಟ್ ಒನ್ ಥಿಂಗ್ ಟು ಬಿ ನೋಟೆಡ್, ಇಷ್ಟು ಜನ ಕಂಟೆಸ್ಟೆಂಟ್ಸಲ್ಲಿ ಇಲ್ಲಿವರೆಗೂ ನಡೆದಿರೋ ರೌಂಡಲ್ಲಿ 2 ಸಲ ಇವರು ಪರ್ಫಾರ್ಮರ್ ಆಫ್ ದ ಡೇ ಅನ್ನು ಪಡ್ಕೊಂಡಿದ್ದಾರೆ. ಸೊ ಪ್ಲೀಸ್ ಕ್ಯಾನ್ ವಿ ಹ್ಯಾವ್ ದ ಗಿಫ್ಟ್ ಪ್ಲೀಸ್? ಹೆಮ್ಸ್ ಅವರ ಕಡೆಯಿಂದ ಒಂದು ಸೂಪರ್ ಆಗಿರೋ ಗಿಫ್ಟ್ ಹ್ಯಾಂಪರ್ ಈ ತಂಡಕ್ಕೆ, ಟು ಫಾಲ್ಕನ್ಸ್ ಡಾನ್ಸ್ ಕ್ರೂ. ಸೊ ಮಲ್ಲಕುಲ್ ಪಂತಿಲಕನೆ ತಿಕ್ಕಿನೇನು ಮಾತಾ ಪಟ್ಟದು ತಿನ್ನೋಡು ಎಂಬಕ ತಿಕ್ಕುವೆ. ಸೊ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ಬಂಗ ಪುಣ್ಯಮ್ಮ ಯಾನ್ ಪತ ನೋಡೆ ಜೋಕುಲ್ ಮಾತ್ರ ನಿಜವಾದ ದೇವರ್ಲಕ. ಓಕೆ, ಥ್ಯಾಂಕ್ ಯು ಎಂಬಕ ತಿಕ್ಕು ನಿಕ್ಲಿಕ್ ಬ್ಯಾಕ್ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಇಡೀ ಎಪಿಸೋಡ್ ಶೂಟಿಂಗ್ ನಿಕಲು ಕುಲ್ದು ಇತ್ತೆ ಎಂಕಲ್ನ ಶೂಟಿಂಗ್ ಕುಲ್ದಾರು. ಸೊ ಡೇ ಟು ಡಾನ್ಸ್ ನಿಕುಲ್ ಟಿ ಬಿಡ್ತು ಉದುಪರ್ ಲೈವ್ ತು ಬೇರೆ ಬಾರಿ ಪುರ್ಲ ಪುಂಡ ದಯಪನಾಗ ಆ್ಯಂಕರ್ಸ್ ನಕುಲ್ ಪೂರ ಈತ್ ಲೈವ್ಲಿ ಅದುಪನಾಗ ಲೈವ್ ಫೀಲಿಂಗ್ ಬಾರಿ ಎಡ್ಡೆ ಪುಣ ಅಂಡ್ ಅವೇ ನ್ಯಾನ್ ಪಂದು ಅದು ಸರಿ ಆಗುತ್ತೆ. ಸೊ ನಿಖಿಲ್ನ ಬಾಯಿಡೆ ಬರಡಂದು ಡೇ ಟು ಡಾನ್ಸ್ ಎಂಚಾಂಡ್ ನಿಕ್ಲೆ ಪ್ರೋಗ್ರಾಮ್. ಸೊ ಡೇ ಟು ಡ್ಯಾನ್ಸ್ ಕರಾವಳಿಯ ಎಲ್ಲರಿಗೂ ಕೂಡ ಒಂದು ವೇದಿಕೆಯನ್ನು ಕೊಡ್ತಾ ಇರುವಂತಹ ಒಂದು ಸುಂದರವಾದ ಪ್ರೋಗ್ರಾಮ್. ಸೊ ಇದು ಪನ್ಲಕ್ಕನ ಏನ ಬಂಡ ನಮ್ಮ ಶೂಟಿಂಗ್ ಎಂಚ ಬಂಡ ಕಟ್ಟುಂಡು ರೀಟೇಕೊಂಡು ಅಂಡ್ ಮುಲ್ಪ ಆಗುಲ್ ವರ ಸ್ಟೇಜ್ ಬರ್ಪೇರು ನಲ್ಪೇರು ಆ್ಯಂಡ್ ಆ ಪವರನ್ನು ಆಗುಲ್ ಒಂಜೇ ಟೇಕ್ ಕೊರೋಡು. ಸೊ ಇಟ್ ವಾಸ್ ಬ್ಯೂಟಿಫುಲ್. ಸೊ ನಮ್ಮ ಟಿವಿಗೆ ಒಂಜಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಈ ತೆಡ್ಡ ಶೋ ಕಂಡಕ್ಟ್ ಮಾಡ್ತಂದು ಪುನಃ ಆ್ಯಂಡ್ ಮಾತಾ ಟೆಕ್ನಿಷಿಯನ್ಸ್ಗಳ. ಸೊ ನೆಕ್ ಮ್ಯಾಸ್ಟ್ರೋ ಪ್ರೊಡಕ್ಷನ್ಸ್ ಆ್ಯಂಡ್ ನಮ್ಮ ಟಿವಿ ಇಂಚನೆ ನನ್ಲಾತ್ ರಿಯಾಲಿಟಿ ಶೋ ಕನಾಡು ಅಂಚನೆ ಮಾತೆರೆಲ್ಲ ಇಂಚಿನ ಸ್ಟೇಜ್ ಕೊರಾಡು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಯ್ತು ಒಟ್ಟಿಗೆ ಕೊಂಚ ಬೇಜಾರದ ವಿಷಯ ದಾದ ಬಂದಾಗ ನಿಖಲು ಒಂಜಿ ಪೊರ್ಲದ ಪೊಣ್ಣಲ್ಲಿ ತುಂಬತ್ತದು ಸ್ಟೇಜ್ ಇಂಟ್ರೊಡ್ಯೂಸ್ ಮಾಡ್ತದೆ ಅರ್ನ ವಾಯ್ಸ್ ಎಂಚೊಂಡು ಎಂಕೇನು ನಂಚಿನ ಸೌಭಾಗ್ಯ ತಿಕ್ಕಿಚಿಂಡ ಭಾರಿ ಬೇಜಾರು ಎಂಕಿ ನಿದ್ರೆ ಬರ್ಬೋದು. ಸೊ ಅಂಚದು ಹೇಳಿ ಹೇಗೆ ಅನಿಸ್ತಾ ಇದೆ ಡೇ ಟು ಡಾನ್ಸ್, ಹೇಗೆ ಅನಿಸ್ತಾ ಇದೆ ಅನುರಾಗ್? ತುಂಬ ಚೆನ್ನಾಗಿ ಅನಿಸ್ತು. ಬಟ್ ಡಾನ್ಸ್ ಮಾಡಿದವರೆಲ್ಲ ಸೂಪರ್. ನಿಜವಾಗ್ಲೂ ನಾನು 1 ಗಂಟೆ ಟಿ ವಿ ಮುಂದೆ ಕುತ್ಕೊಂಡು ನೋಡಬೇಕಾದ್ರೆ ನಮಗೇನು ಅನ್ಸೋದೇ ಇಲ್ಲ ಇದ್ರ ಹಿಂದೆ ಎಷ್ಟು ಕೆಲಸ ಮಾಡಿರ್ತಾರೆ ಅವರು ಅಂತ. ಬಟ್ ಇವತ್ತು ನಿಜವಾಗ್ಲೂ ನನಗೆ ಗ್ರೇಟ್ ಅನಿಸ್ತು. ಈ ಪ್ರೋಗ್ರಾಮ್ಗೆ ನನ್ನನ್ನು ಇನ್ವೈಟ್ ಮಾಡಿದ್ದೀರಾ, ನಮ್ಮ ಟೀಮನ್ನು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಗೆ ಗೊತ್ತಾಯ್ತು ಎಷ್ಟು ಆ್ಯಂಕರ್ಗಳು ಕಷ್ಟಪಡ್ತಾರೆ ಅಂತ ಅಲ್ವಾ? ಇಡೀ ಟೀಮ್ ಆ್ಯಂಕರ್ನೊಟ್ಟಿಗೆ ಇಡೀ ಟೀಮ್ ಆ್ಯಕ್ಚುಲಿ ಟೆಕ್ನಿಷಿಯನ್ಸ್ ಟೀಮ್ ಮಸ್ತ್ ಭಂಗ ಬರ್ಪುಣೆ ಎಂಕ್ಲೇಟ್ ಜಾಸ್ತಿ ಆಯ್ತು. ಒಟ್ಟಿಗೆ ಪ್ರೊಡ್ಯೂಸರ್, ಡೈರೆಕ್ಟರ್, ಐದು ಬೊಕ್ಕ ಆ್ಯಕ್ಟರ್, ಸ್ಟೋರಿ ರೈಟರ್ ಅಲ್ಲಕ್ಕ ಪ್ರೊಡ್ಯೂಸರ್ ಐನಿ ಒಂತೆ ಕಾಸಣ್ಣ ಅಂಚ. ಸೊ ಈ ಫಿಲ್ಮನ್ನು ಪ್ರೊಡ್ಯೂಸ್ ಮಲ್ಪರ ಬಿದ್ದಾಡ್ದೀನಿ ನೆತ್ತ ಫಿರೋದೊಂದು ರೀಸನ್. ಆ್ಯಸ್ ಎ ಡೈರೆಕ್ಟರ್ ಆದ ಎನ್ನನೇ ಫಿಲ್ಮ್ ಅಂದ ಪ್ರೊಡ್ಯೂಸ್ ಮಲ್ತಿಜಿ ಕೆಲವರಿಗೆ ಏನು ಅಂಡ ಎಂಕುಲು ಯಾಪಲ ಒಂಜಿ ಸ್ಟೋರಿಗೆ ನಾಡೊಂದುಪ್ಪ ಆ ಸ್ಟೋರಿನ ಅವು ಸ್ಟೋರಿ ಅಟ್ರಾಕ್ಟ್ ಆಂಡಂದಾಂಡ ಅವು ಎಂಕುಲೇ ಮಲ್ಪಡು ನಿಜ ಒಂಜಿ ಸ್ಕ್ರೀನ್ದ ಮಿತ್ತು ಬರೋಡು ಪನ್ಪುನ ಆಸೆ ಉಪ್ಪುಂಡು. ಸೊ ರಾಜ್ ಬತ್ತದ ಫಸ್ಟ್ ಸ್ಟೋರಿ ಪನ್ನಾಗ ಯಾಂದು ಪಿಕ್ಚರ್ ಮಲ್ತೊಂದಿಜ್ಜಿಂದ ಹೆಂಗೆ ಫೀಲ್ ಆಂಡಲ್ಲ ಈ ಪಿಕ್ಚರ್ ಬರೋಡು ಪನ್ಪುನ ಆಸೆ ಹೆಂಗಿತ್ತನು. ಸೊ ಅಂಚಿನ ಸಿಂಪಲ್ ಆ್ಯಂಡ್ ಸ್ವೀಟ್ ಫಿಲ್ಮ್ ಒಂದು ಮಸ್ತ್ ಕಾಂಪ್ಲಿಕೇಟೆಡ್ ಆಯ್ತು. ವೆರಿ ಬ್ಯೂಟಿಫುಲ್, ಸ್ವೀಟ್ ಆ್ಯಂಡ್ ಸಿಂಪಲ್ ಫಿಲ್ಮ್.
ಸೊ ಸ್ಟೋರಿ ಪನ್ನ ಖುಷಿ ಆಂಡ್ ಎಂಗಲ್ ಮಾತ ಸೇರ್ದು ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ನೆನ್ ಪ್ರೊಡ್ಯೂಸ್ ಮಾತ ಮ್ಯಾಂಗೋ ಪಿಕ್ಕಲ್ ಯಾ ಪಂಡ ಕುಕ್ಕು ದುಪ್ಪಾಡು ಏತ್ ಟೇಸ್ಟಿ ಕುಕ್ಕು ದುಪ್ಪಾಡು ಪುಣ ಆತೆ ಟೇಸ್ಟಿ ಬಾಯ್ಡ್ ಬರ ನೀರು ಬರ ಶುರು ಮಾರಿತ್ತೇನೆ ಸೊ ಎಂಚಲ ಉಣ್ಣಲಿ ಉಪ್ಪಡಿತ್ತು ಎಂಚಿನಲ್ಲಿ ಸೊ ಆಯ್ತು ಒಟ್ಟಿಗೆ ಆ್ಯಕ್ಚುಲಿ ರಾಜ್ ಡೈರೆಕ್ಷನ್ ಮಾತಂದಿಲ್ಲ ರೀ ಆರೇನು ಗೊತ್ತಾ ಪುಣ ದಪ್ಪನ ಅರಡಿ ಏತ್ ಐಡಿಯಾಸ್ ಉಂಡು ಏತ್ತಾರು ಯೋಚನೆ ಮಲ್ಪೇರು ಬಣ್ಣ ನಿದ್ರೆ ಎಲ್ಲ ಯೋಚನೆ ಮಲ್ತಂದುಪ್ಪೇರು ಯೋಚನೆ ಮಲ್ತೆ ಕಿರ್ಮದು ತರೆಟ್ ಮಾತ್ರ ಕುಜಲ್ ಬೋತರು ಕಾಲಿಗೆ ಅಡ್ಡಾಡು ಮಾತ್ರ ಇಜ್ಜಿ ಈತ ನಿಕ್ಕಿತ್ತು ತರೆಕ್ ಕುಜಲುಂಡು ಎಂಕಿಜ್ಜಿ ದಾಯ ಪಂಡ ಓಲು ಗೊಬ್ಬರ ಉಂಡು ಅವಳು ಬೆಳೆ ಬುಲೆ ಉಂಡು ಉಲಾಯ್ಡು ಓಲ್ ಗೊಬ್ಬರ ಅಜ್ಜಿ ಅವ್ಳು ಖಾಲಿ ಒರಿ ಉಂಡು ಅರ್ಥ ಅಂಡ ಪಾಡ್ಲೆ ಕಟ್ ಮಾಡ್ಬೋಚಿ ಸೊ ಎಡಿಟಿಂಗ್ ಮಾತ ನಮ್ಮನೆ ದೋಸ್ತಿಲು ಅಕ್ಲೆ ದಾದ ಬೋರ್ಡು ಅವು ಯಾನು ಕೊರೊಂದು ಅಪಗ ನಿಕ್ಲಿಗೆ ಸೇರ್ ನಂಚಿನ ಬಟ್ ಎನಿವೇಸ್ ಆಲ್ ದಿ ಬೆಸ್ಟ್ ಒಂದು ಮೊಟ್ಟೆಯ ಕತೆ ಇನ್ನೇನು ರಿಲೀಸ್ ಆಗೋದಕ್ಕೆ ಸಿದ್ಧವಾಗಿದೆ ಸೊ ಜನರು ಕೂಡ ಕಾಯ್ತಾ ಇದ್ದಾರೆ ಪೋಸ್ಟರ್ಸ್ ಆರ್ ವೆರಿ ಕ್ಯಾಚಿ ಕ್ರಿಯೇಟಿವ್ ಆಯ್ತು ಒಟ್ಟಿಗೆ ಈ ಫಿಲ್ಮ್ ಲಾಂಚನೆ ಉಪ್ಪುಡು ನಿಕ್ಲೆ ಖಂಡಿತವಾದ ಭರವಸೆ ಉಂಡು ಆ್ಯಂಡ್ ಐಮ್ ಶೋರ್ ಯು ಆಲ್ ವಿಲ್ ಡೆಲಿವರ್ ಇಟ್ ಬಟ್ ಎನಿವೇಸ್ ಬಾರಿ ಪೊರ್ಲುಡು ಇನಿ ಬರ್ತಾರೆ ಎಂಗ್ಲ ಕಾರ್ಯಕ್ರಮ ಕುಲ್ಯರು ನಿಖಲ ವ್ಯಾಲ್ಯೂಯಬಲ್ ಕಮೆಂಟ್ಸ್ ಕೊರಿಯರು ಆಯ್ತು ಒಟ್ಟಿಗೆ ನಿಖಲು ಹೆಮ್ಸದ ಫುಡ್ಡನ್ನು ಮಾತ ತಿಂದು ಬಾರಿ ಖುಷಿ ಟುಲರ್ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಐಮ್ ಶೋರ್ ಯು ಕೀಪ್ ಕಮಿಂಗ್ ಟು ದ ಶೋ ಸೊ ಅಂಚದ ಡೇ ಟು ಡಾನ್ಸ್ ಇಲ್ಲಡ್ಲ ತೋಂದು ಪ್ಲೇ ಟಿವಿ ತೋಂದು ಪ್ಲೇ ಟೈಮ್ ತಿಕ್ನಗ್ಲ ಶೂಟಿಂಗ್ಲ ಬರೋದು ಪ್ಲೇ ಆ್ಯಂಡ್ ಚಾನ್ಸ್ ಇತ್ತನ ಎಂಕ್ಲೇನ ಅಪಗ ಮೆರವಣಿಗೆ ಡಾನ್ಸ್ ಮಾಡ್ತಾರೆ ಲೆತ್ತಂದು ಪ್ಲೇ ಥ್ಯಾಂಕ್ ಯು ಅನುರಾಗ್ ಹ್ಯಾವ್ ಟು ಸೇ ದಿಸ್ ಮಸ್ತ್ ಶೋ ಹೋಸ್ಟ್ ಮಲ್ತೊಂದುಲ್ಲ ನಿಖಲ್ ಶೋ ಈರ್ಲ ಸೌಜನ್ಯ ಎಲ್ಲ ಮಸ್ತ್ ಎಂಟರ್ಟೈನಿಂಗ್ ಆದ ಮಸ್ತ್ ತೆಲಿಪಾವ ಒಂದು ನಾನು ಪನೋಡೆ ದಾಯನ್ ಪನ್ನಾಗ ಒಂದು ಪಕ್ಕಡೆ ಎತ್ತೆ ಅಂಡ್ ಯಾನ್ ಪಂಡ್ರೆ ಬಂತಿಜಿ ಸತ್ಯ ಒಂದು ಕೂಡ ಯಾನ್ ಪಂಡ್ರೆ ಬಂತೀನಿ ಎಂದೆನ್ನುವೇರು ಯಾನ್ ಪಂಡ್ರೆ ಬಂತಿಜಿ ಬೊಕ್ಕ ಕೊರಲೆ ಉಲೈ ಸೊ ಎಸ್ ಇವತ್ತಿನ ಎಪಿಸೋಡನ್ನು ಮುಗಿಸುವಂತಹ ಸಮಯ ಬಂದಿದೆ ನಮ್ಮ ಇಡೀ ತಂಡಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ಆಲ್ ದ ಬೆಸ್ಟ್ ಟು ಒಂದು ಮೊಟ್ಟೆಯ ಕತೆ ಸೊ ನಮ್ಮ ಡೇರ್ ಟು ಡಾನ್ಸ್ನ ಇನ್ನರ್ಧ ಉಳಿದ ಕತೆ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ತೀವಿ ಸೊ ಸೆಮಿಫೈನಲ್ ರೌಂಡ್ ಸ್ಟಾರ್ಟ್ ಆಗಿದ್ದಷ್ಟೇ ಇನ್ನೂ ದೊಡ್ಡ ದೊಡ್ಡ ವೇಷಗಳೆಲ್ಲ ಬರಲಿಕ್ಕಿದೆ ಸೊ ಹಾಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಎಪಿಸೋಡ್ ತನಕ ಕಾಯಬೇಕು ಹಾಗೆ ನೋಡ್ತಾ ಇರಬೇಕು ನಮ್ಮ ಟಿವಿ ದಿಸ್ ಇಸ್ ಹೆಮ್ಸ್ ಡೇರ್ ಟು ಡಾನ್ಸ್ Maestro Productions presents in association with Namma TV, Hems Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Merger Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Saumya Travels, JP Lights and Appliances, Master for Quality Baking, Event Partner RDC, Venue Partner Forum Mall, Costume Partner Off Limits, Web Partner NewsKarnataka.com.